ಹರೇ ಕೃಷ್ಣ. ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ 7ನೇ ಅಧ್ಯಾಯ ಶ್ಲೋಕ 26. ಹೀನಾರಾಗೆ ಆಮಿ ನಾ ಜಾನಿ ವ್ಯವಹಾರ ಹೀನಾರೆ ನಾಭಾಯ ಸ್ವತಂತ್ರ ಚರಿತ್ರ ಅಮಾರ. ಅನುವಾದ: ದಾಮೋದರನ ಪ್ರಕಾರ ನಾನು ಇನ್ನು ಸಾಮಾಜಿಕ ಶಿಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಆರಂಭಿಕ ಶಿಷ್ಯ. ಆದ್ದರಿಂದ ನನ್ನ ಸ್ವತಂತ್ರ ಸ್ವಭಾವವನ್ನು ಆತನು ಇಷ್ಟಪಡಲಾರ. ಎಸ್, ಆರಂಭಿಕ ಶಿಷ್ಯ ಯಾರಿಗೆ? ದಾಮೋದರ ಪಂಡಿತಿಗೆ ಸೀತಮ್ಮ ಹೇಳುವಂಥದ್ದು. ಈಗ ಈ ವಿಷಯದ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡುವ. ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ನಾನು ನಿಮಗೆ ಕೆಲವು ಎಕ್ಸಾಂಪಲ್ ಕೊಡ್ತೇನೆ. ಎಕ್ಸಾಂಪಲ್ ಇಂದ ಸ್ವಲ್ಪ ಜಾಸ್ತಿ ಅರ್ಥ ಆಗ್ಬೋದು. ಇದು ಎಸ್, ನಮ್ಮ ಟೆಂಪಲ್ ಅಲ್ಲಿ ಒಂದು ಡಿವೋಟಿ ಇದ್ದಾರೆ, ಲಾಸ್ಟ್ ಜೂನಿಗೆ ಬಂದದ್ದು, ಹೊಸ ಹುಡುಗ. ಹಾಗೆ ಇದು ಒಂದು 3 ತಿಂಗಳ ಹಿಂದೆ ಜಾನ್ವರಿಯಲ್ಲಿ ಎಂತ ಆಯ್ತಂದ್ರೆ, 3 ದಿನ ಡಿಸೆಂಬರ್ ಅಲ್ಲಿ ನಾನು ಬುಕ್ ಡಿಸ್ಟ್ರಿಬ್ಯೂಷನ್ಗೆ ನಾನು ಜನವರಿ 1ಗೆ ಹೋದದ್ದು. ಹಾಗೆ ನಾನು ಮಾಡಲಿಲ್ಲ, ಈಗಂದ್ರೆ ತುಂಬಾ ಸಮಯ ಆಯ್ತು. ಮುಂಚೆ ಮಾಡ್ತಾ ಇದ್ದೆ. ಹಾಗೆ ಹೋಗ್ತಾ ಇದ್ದ, ಬಂದದ್ದು ಜೂನಿಗೆ, ಬುಕ್ ಡಿಸ್ಟ್ರಿಬ್ಯೂಷನ್ ಹೋಗ್ತಾ ಇದ್ದ. ಹಾಗೆ ನನ್ಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ. ಪ್ರೆಸಿಡೆಂಟ್ ನಾಮಶೋಭ ಇದ್ರು, ನಾನೆಂತ ಹೇಳಲಿಲ್ಲ. ಕಡೆಗೆ ನಾಮಶೋಭ ಹೇಳಿದ, ತೂ ಕ್ಯಾ ಉಸ್ಕೋ ಬೋಲ್ ರಹಾ ಹೈ, ಕ್ಯಾ ಬೋಲ್ ರಹಾ ಹೈ ತೂ? ಹೇಳಿದ, 10-15 साल बुक डिस्ट्रीब्यूशन किया है, तू उसको क्या बोलता है? ಮತ್ತೆ ಸುಮಾನ. ಹಾಗಾಗಿ ಇದು ಕೆಲವೊಮ್ಮೆ ಆಗ್ತಾ, ನಾವು ಈಗ ಭಕ್ತಿ ಬಂದ ಮೇಲೆ ನಾವು ಗೈಡೆನ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಗೈಡೆನ್ಸ್ ಆಕ್ಚುಲಿ ಯಾರು ಕೊಡ್ಬೇಕು, ಯಾರಿಗೆ ಕೊಡ್ಬೇಕು? ಇಲ್ಲಿ ನೋಡಿ, ದಾಮೋದರನ ಪ್ರಕಾರ ನಾನು ಇನ್ನೂ ಸಾಮಾಜಿಕ ಶಿಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಆರಂಭಿಕ ಶಿಷ್ಯ. ಹಾಗಾಗಿ ಆದ್ರಿಂದ ನನ್ನ ಸ್ವತಂತ್ರ ಸ್ವಭಾವನ ಆದನು ಇಷ್ಟಪಡಲಾರ. ಇದಕ್ಕೆ ರಿಲೇಟೆಡ್ ನೆಕ್ಸ್ಟ್ ಶ್ಲೋಕದಲ್ಲಿ ಬರ್ತದೆ ನೋಡಿ. ನೆಕ್ಸ್ಟ್ ಶ್ಲೋಕದಲ್ಲಿ ಬರುವಂತದ್ದು ಅದನ್ನು ಓದುವ. ದಾಮೋದರ ಪಂಡಿತ ಹಾಗೂ ಇತರರು ಕೃಷ್ಣ ಕೃಪೆಯನ್ನು ಪಡೆಯುವಿಕೆಯಲ್ಲಿ ತುಂಬಾ ಮುಂದಿದ್ದಾರೆ. ಅದರಿಂದಾಗಿ ಅವರು ಜನತೆಯ ಅಭಿಮತವನ್ನು ಅವಲಂಬಿಸಿಲ್ಲ. ಅಂತೆಯೇ ಅನೀತಿಕರವಾದದ್ದು ಕೂಡ ನಾನು ಇಂದ್ರಿಯ ಸುಖವನ್ನು ಅನುಭವಿಸಬೇಕೆಂಬುದಾಗಿ ಅವರು ಬಯಸುತ್ತಾರೆ. ಆದರೆ ನಾನೊಬ್ಬ ಬಡ ಸನ್ಯಾಸಿ, ಆದ್ರಿಂದ ನಾನು ಸನ್ಯಾಸ ಜೀವನದ ಕರ್ತವ್ಯಗಳನ್ನು ತೊರೆಯಲಾಗುವುದಿಲ್ಲ. ಆದ್ರಿಂದ ನಾನು ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತೇನೆ. ಮತ್ತು ನೆಕ್ಸ್ಟ್ ಕೂಡ ಉಂಟು ಕನೆಕ್ಟಿವಿಟಿ. 1 ನಿಮಿಷ ಅದನ್ನು ಮಾಡ್ತೇನೆ. ಅದು ಕೂಡ ಆದ್ರೆ ನೀವೆಲ್ಲರೂ ಕೆಲವು ದಿನ ಕಾಲ ನೀಲಾಚಲದಲ್ಲಿರಬೇಕು. ನಾನು ಒಂಟಿಯಾಗಿ ಪವಿತ್ರ ತೀರ್ಥಯಾತ್ರೆ ಸ್ಥಳವನ್ನು ಆಗಿ ಚೈತನ್ಯ ಮಹಾಪ್ರಭುಗೆ ದಾಮೋದರ ಹೇಳುವಂಥದ್ದು. ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಕೃಷ್ಣ, ಆದ್ರೆ ಅಲ್ಲಿ ರೆಸಿಪ್ರೊಕೇಶನ್ ಬಗ್ಗೆ ಹೇಳ್ತಾರೆ, ಅದು ಬೇರೆ ವಿಷಯ. ಅವರೆಲ್ಲ ಪ್ಯೂರ್ ಡಿವೋಟೀಸ್. ಆದ್ರೆ ನಾವು ಇದರಲ್ಲಿ ತಿಳಿಬೇಕು, ಇದು ತುಂಬಾ ಮುಖ್ಯ. ಭಕ್ತಿಯಲ್ಲಿ ಇದೆಲ್ಲ ತುಂಬಾ ಮುಖ್ಯ. ಹೇಗಾಯ್ತಂದ್ರೆ 2014 ನಾನೊಂದು ಯಾತ್ರೆ ಮಾಡಿದ್ದೆ. ರಾಮೇಶ್ವರಂ, ಶ್ರೀರಂಗಂ ಮತ್ತೆ ಕುಂಭಕೋಣ, 3 ದಿವಸದ ಯಾತ್ರೆ. ಒಬ್ರು ಬಂದಿದ್ರು, ಅವರು
ಸರ್ಕಾರಿ ಕೆಲಸದಲ್ಲಿ ಇದ್ರು, ಉನ್ನತ ಇದರಲ್ಲಿ. ಹಾಗೆ ಜಸ್ಟ್ ಅವರು ಬಂದದಷ್ಟೇ. ಅವ್ರು ನನಗೆ ಹೇಳ್ತಾ ಇದ್ದಾರೆ, ಎಸ್ ಹೀಗೆ ಮಾಡಿ ಹೀಗೆ ಮಾಡಿ. ನಾ ಹೇಳಿದೆ, ಅಲ್ಲಿ ಪ್ರೆಸಿಡೆಂಟ್ ಇದ್ದಾರೆ, ಅವರೇ ಅಂತ ಹೇಳ್ತಾರೆ, ಅದನ್ನು ನಾನು ಮಾಡುವಂಥದ್ದು. ಡೈರೆಕ್ಟ್ ಹೇಳ್ಬಿಟ್ಟೆ ಅವರಿಗೆ. ಹೇಗೆಂದ್ರೆ ನಮ್ದು ಕ್ರಮ ಎಂತ ಅಂದ್ರೆ ಸೀನಿಯರಿಟಿ ಅಂತ ಹೇಳ್ತಾರೆ, ಅದನ್ನ ನಾವು ಕೇಳುವಂಥದ್ದು. ಆದ್ರೆ ಜನರಿಗೆ ಅಂತಂದ್ರೆ ಭೌತಿಕದಲ್ಲಿ ಹೇಳಿ ಹೇಳಿ ಅಭ್ಯಾಸ ಆಗಿದೆ, ಇಲ್ಲಿ ಕೂಡ ಬಂದು ಹೇಳುವಂಥದ್ದು, ಹೀಗೆ ಮಾಡು ಹೀಗೆ ಮಾಡು ಹೀಗೆ ಮಾಡು ಹೀಗೆ ಮಾಡು. ಹೀಗೆ ಮಾಡು ಹೀಗೆ ಮಾಡು ಹೀಗೆ ಮಾಡು. ಹಾಗಾಗಿ ಇಂಥದ್ದು ತುಂಬಾ ಎಕ್ಸಾಂಪಲ್ ಉಂಟು. ನಾನು ಈಗ ನಿಮ್ಗೆ 2 ಎಕ್ಸಾಂಪಲ್ ಮಾತ್ರ ಹೇಳಿದ್ರೆ ತುಂಬಾ ಉಂಟು, ಹೇಳುವುದಾದ್ರೆ ತುಂಬಾ ಉಂಟು. ಯಾಕೆ ನಾನು ಪರ್ಸನಲ್ ಆಗಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಹಾಗೆ ನನಗೆ ತುಂಬಾ ಹೇಳ್ಬೋದು ಇದರ ಬಗ್ಗೆ. ಹಾಗೆ ನೋಡಿ, ಇಲ್ಲಿ ಹೇಳುವಂಥದ್ದು ಮಹಾಪ್ರಭು ಅಂತ ಹೇಳುವಂಥದ್ದು, ದಾಮೋದರನ ಪ್ರಕಾರ ನಾನು ಇನ್ನು ಸಾಮಾಜಿಕ ಶಿಷ್ಟಾಚಾರ ಸಂಬಂಧಿಸಿದ ಆರಂಭಿಕ ಶಿಷ್ಯ. ಪ್ರಿವಿಯಸ್ ಶ್ಲೋಕ ನೋಡಿ, ಪ್ರಿವಿಯಸ್ ಶ್ಲೋಕ ನಿಮಗೆ ಕ್ಲಿಯರ್ ಅರ್ಥ ಆಗ್ತದೆ. ನಿನ್ನೆಯ ಶ್ಲೋಕ ಮೊನ್ನೆ ಮಾಡಿದ. ಮುಕುಂದ ನನ್ನ ಬಗ್ಗೆ, ಸಾರಿ, ನಾನು ಸನ್ಯಾಸಿಯಾಗಿದ್ದರೂ ಕೂಡ ದಾಮೋದರನು ಬ್ರಹ್ಮಚಾರಿ ಮಾತ್ರ. ಆದರೂ ಆತ ನನ್ನನ್ನು ಶಿಕ್ಷಿಸಲು ಸದಾ ನನ್ನ ಕೈಯಲ್ಲಿ ಒಂದು ಕೋಲನ್ನು ಹಿಡಿದುಕೊಂಡಿರುತ್ತಾನೆ. ಇವತ್ತಿನ ಟಾಪಿಕ್ ಅಂತಂದ್ರೆ, ಇವತ್ತಿನ ಟಾಪಿಕ್ ಇದು ನೋಡಿ, ಎಲ್ಲಿ ಉಂಟು, ಒಬ್ಬ ಬ್ರಹ್ಮಚಾರಿ ಆದಲ್ಲಿ ಆತನು ಸನ್ಯಾಸಿಗೆ ನೇರವಾಗಲು ಯೋಚಿಸಬೇಕು. ಅಂದ್ರೆ ಸನ್ಯಾಸಿ ಹೀಗೆ ಮಾಡುವುದಲ್ಲ, ಬ್ರಹ್ಮಚಾರಿ ಸನ್ಯಾಸಿ ಹೇಳಿದಾಗ ಕೇಳ್ಬೇಕು. ಈಗ ಸನ್ಯಾಸಿಲಿ ಚೈತನ್ಯ ಮಹಾಪ್ರಭು, ದಾಮೋದರ ಬ್ರಹ್ಮಚಾರಿ, ಯಾರು ಯಾರ ಮಾತು ಕೇಳ್ಬೇಕು. ಇದು ಖಾಲಿ ಅಂತ ನೋಡಿ, ಅದಕ್ಕೆ ಒಂದು ಚೈತನ್ಯ ಚರಿತಾಮೃತ ಅಂತಂದ್ರೆ ನಮ್ಗೆ ಐ ಓಪನರ್. ಎಂತಂದ್ರೆ ಇಂಡೈರೆಕ್ಟ್ ಆಗಿ ನಮ್ಗೆ ಪಟ್ ಪಟ್. ಈಗ ಇಲ್ಲಿ ದಾಮೋದರ ಮತ್ತು ಚೈತನ್ಯ ಮಹಾಪ್ರಭು, ನಾವೆಂತ ಮಾಡ್ಬೇಕಂದ್ರೆ ದಾಮೋದರನ ಪೊಸಿಷನ್ ಅಲ್ಲಿ ನಮ್ಮನ್ನು ನಾವು ಹೇಗೆ ಇರಿಸ್ಬೇಕು. ದಾಮೋದರನ ಪೊಸಿಷನ್ ಅಲ್ಲಿ ನಮ್ಮನ್ನು ನಾವು ಇರಿಸ್ಬೇಕು. ನಾವು ಕೂಡ ಇದನ್ನು ಮಾಡ್ತೇವೆ, ಚಾನ್ಸಸ್ ಉಂಟು. ನನಗೆ ತುಂಬಾ ಗೊತ್ತು, ನಾನು ಎಂತ ಹೇಳುವಂಥದ್ದು, ನಾನು ಅಡ್ವಾನ್ಸ್ ಆಗಿದ್ದೇನೆ. ಈ ರೀತಿ ಎಲ್ಲ ಬರ್ತದೆ ಭಕ್ತಿ ಮಾಡ್ತಾ ಮಾಡ್ತಾ. ಯಾಕಂದ್ರೆ ನೋಡಿದ್ದೇನೆ, ತುಂಬಾ ಮಂದಿಗೆ ಬಂದಿದೆ, ತುಂಬಾ ಮಂದಿ ಬಿಟ್ಟು ಹೋಗಿದ್ದಾರೆ. ಈಗ 10 ವರ್ಷದಲ್ಲಿ ಹೇಗೆ ಅಂದ್ರೆ, ನಾನು ಲೆಕ್ಕ ಮಾಡೋದು ಒಂದು 60 ಮಂದಿ ಬಿಟ್ಟು ಹೋಗಿದ್ದಾರೆ. ನಾನಿಲ್ಲಿ ಟೆಂಪಲ್ ಅಲ್ಲಿ ಇದ್ದೇನೆ, 60 ಮಂದಿ. ಯಾಕಂದ್ರೆ ಅದು ಬರ್ತದೆ ಸ್ವಲ್ಪ, ಒಂದು ವರ್ಷ, 1.5 ವರ್ಷ, 2 ವರ್ಷ ಆದ್ಮೇಲೆ, ಎಸ್ ನಾನು ಗ್ರೇಟ್, ನನಗೆಲ್ಲ ಗೊತ್ತುಂಟು, ಇದೆಲ್ಲ ಒಳಗಿಂದ ಬರ್ತದೆ. ಹಾಗೆ ಮತ್ತೆ ನಾವು ಕೇಳಲಿಕ್ಕೆ ರೆಡಿ ಇರುವುದಿಲ್ಲ, ನಾವು ಹೇಳಲಿಕ್ಕೆ ರೆಡಿ ಇರ್ತೇವೆ. ಎಸ್ ನಾವು ಎಂತ, ಎಸ್ ಯಾರು ಹೇಳ್ತೀರಿ, ರಿಪೀಟ್ ಮಾಡ್ತೀರಾ, ಯಾರು ರಿಪೀಟ್ ಮಾಡ್ತೀರಿ? ಓಕೆ, 1 ನಿಮಿಷ. ಎಸ್, ಹರೇ ಕೃಷ್ಣ. ನಾವು ಎಂತ ರೆಡಿ ಇರ್ತೇವೆ, ಎಂತ ರೆಡಿ ಇರುವುದಿಲ್ಲ. ಎಸ್ ಯಾರು ಹೇಳ್ತೀರಿ? ನಾವು ಹೇಳಲಿಕ್ಕೆ ರೆಡಿ ಇರ್ತೇವೆ, ಕೇಳಲಿಕ್ಕೆ ರೆಡಿ ಇರುವುದಿಲ್ಲ. ಸಮಸ್ಯೆಗೆ ಎಲ್ಲ ಎಂತ ಹೇಳುವಂಥದ್ದು ಮೂಲ ಪಾಯಿಂಟ್ ಎಂತಂದ್ರೆ ಅದೇ, ನಾವು ಕೇಳಲಿಕ್ಕೆ ರೆಡಿ ಇರುವುದಿಲ್ಲ. ಹೇಳಲಿಕ್ಕೆ ಅಂತೂ ನಾವು ಒಬ್ಬ ಟೋ ಫಿಂಗರ್ ಅಲ್ಲಿ ಇರ್ತೇವೆ ನಾವು. ಹೇಳಲಿಕ್ಕೆ, ಕೇಳಲಿಕ್ಕೆ ಯಾಕೆ ಕೇಳಬೇಕು? ನಾನು ಸರಿ, ನಾನು ಸರಿ, ನಾನು ಸರಿ ಸರಿ ಅನ್ನೋದು ನಮ್ಗೆ ಓಡ್ತಾ ಇರ್ತದೆ, ಓಡ್ತಾ ಇರ್ತದೆ, ಅದು ಓಡ್ತಾ ಇರ್ತದೆ. ಹಾಗಾಗಿ ಇದು ತುಂಬಾ ದೊಡ್ಡ ಸಮಸ್ಯೆ. ನಮಗೆ ಗೊತ್ತಾಗುದಿಲ್ಲ, ಅದ್ರ ಸಮಸ್ಯೆ, ಇದು ದೊಡ್ಡ ಸಮಸ್ಯೆ. ಎಸ್, ಹಾಗೆ ಇಲ್ಲಿ ನಾವು ಈಗ ಶ್ಲೋಕಕ್ಕೆ ಹೋಗುವ. ದಾಮೋದರನ ಪ್ರಕಾರ ನಾನು ಇನ್ನು ಸಾಮಾಜಿಕ ಶಿಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಆರಂಭಿಕ ಶಿಷ್ಯ. ಥ್ಯಾಂಕ್ಸ್ ಪ್ರಭು. ಆದ್ರಿಂದ ನನ್ನ ಸ್ವತಂತ್ರ ಸ್ವಭಾವವನ್ನು ಆತನು ಇಷ್ಟಪಡಲಾರ. ಇಂಡಿಪೆಂಡೆಂಟ್ ನೇಚರ್, ಚೈತನ್ಯ ಮಹಾಪ್ರಭು ಇಂಡಿಪೆಂಡೆಂಟ್ ನೇಚರ್ ಅವನಿಗೆ ಇಷ್ಟವಾಗುದಿಲ್ಲ ಅಂತ ದಾಮೋದರನಿಗೆ.
ಎಸ್, ನಾವು ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ನೋಡಿ, ಇಂಥದ್ದೆಲ್ಲ ಮದ್ದು ನಮ್ಗೆ ಸ್ವಲ್ಪ 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 ನಾವು ತಿಂತಾ ಇದ್ರೆ ಆಗ ನಾವು ಸರಿ ಆಗ್ತೇವೆ. ಸ್ವಲ್ಪ ಸ್ವಲ್ಪ ಮದ್ದು ಹೋಗ್ತಾ ಇರ್ಬೇಕಂತ ಒಳಗಡೆ. ಚೈತನ್ಯ ಚರಿತಾಮೃತ ಭಾಗವತಮಿಂದ ನಮ್ಗೆ ಡೈಲಿ ಸ್ವಲ್ಪ ಸ್ವಲ್ಪ ಮದ್ದು ಸಿಗ್ತಾ ಇರ್ತದೆ. ಈ ಮದ್ದು ನಮ್ಮ ಒಳ್ಳೇದಕ್ಕೆ, ನಾವು ಹುಷಾರಾಗ್ತೇವೆ. ಹುಷಾರಾಗುದಂದ್ರೆ ವಿ ವಿಲ್ ಬಿಕಮ್ ಹೆಲ್ದಿ ಇನ್ ಸ್ಪಿರಿಚುವಲ್. ಹುಷಾರಾಗುದಂದ್ರೆ ದೀರ್ಘಕಾಲ ನಮ್ಗೆ ಆಧ್ಯಾತ್ಮಿಕ ಮಾಡ್ಲಿಕ್ಕೆ ಆಗ್ತದೆ, ಯಾವುದೇ ಅಪರಾಧವಿಲ್ಲದೆ. ಹಾಗಾಗಿ ಇದು ಬೇಕು. ಹಾಗಾಗಿ ಇದು ಬೇಕು. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಲೋಕಾಪೇಕ್ಷಾ ನಾಯೇನರ ಕೃಷ್ಣ ಕೃಪಾ ಹೈತೆ, ಆಮಿ ಲೋಕಾಪೇಕ್ಷಾ ಕಾಬೂನ ಪಾರಿಚಾಡಿತೆ. ಅನುವಾದ: ದಾಮೋದರ ಪಂಡಿತ ಹಾಗೂ ಇತರರು ಕೃಷ್ಣ ಕೃಪೆಯನ್ನು ಪಡೆಯುವಿಕೆಯಲ್ಲಿ ತುಂಬಾ ಮುಂದಿದ್ದಾರೆ. ಚೇತಮ್ಮ ಅವರು ಹೇಳ್ತಾ ಇದ್ದಾರೆ, ಅವರಿಗೆ ತುಂಬಾ ಕೃಷ್ಣ ಕೃಪೆ ಉಂಟು. ಅದರಿಂದಾಗಿ ಅವರು ಜನತೆಯ ಅಭಿಮತವನ್ನು ಅವಲಂಬಿಸಿರಿ. ಅಂತೆಯೇ ಅನೀತಿಕರವಾದರೂ ಕೂಡ ನಾನು ಇಂದ್ರಿಯ ಸುಖವನ್ನು ಅನುಭವಿಸಬೇಕೆಂಬುದಾಗಿ ಅವರು ಬಯಸುತ್ತಾರೆ. ನೋಡಿ, ಅವರೆಲ್ಲ ಕ್ಲೋಸ್ ಅಸೋಸಿಯೇಟ್ಸ್. ಆದರೆ ನಾನೊಬ್ಬ ಬಡ ಸನ್ಯಾಸಿ ಆದ್ದರಿಂದ ನಾನು ಸನ್ಯಾಸ ಜೀವನದ ಕರ್ತವ್ಯಗಳನ್ನು ತೊರೆಯಲಾಗುವುದಿಲ್ಲ. ಅವರೆಂತಂದ್ರೆ, ನೀವು ಎಂತ ಸನ್ಯಾಸಿ, ನೀವು ದೇವೋತ್ತಮ ಪರಮಪುರುಷ, ನೀವು ಸನ್ಯಾಸಿಯ ಎಂತ ಹೇಳುವಂಥದ್ದು. ಜೀವನ ನೀವು ಪಾಲಿಸ್ಬೇಕಂತಿಲ್ಲ. ಅದಕ್ಕೆ ನಿತ್ಯಾನಂದ ಪ್ರಭು ಅವರ ಕೋಲನ್ನು ಕಟ್ ಮಾಡುವಂಥದ್ದು. ಸನ್ಯಾಸಿಗೆ ಕೋಲ್ ಇರ್ತದೆ, ಕಟ್ ಮಾಡ್ತಾರೆ. ದಂಡಭಂಗ ಕ್ಷೇತ್ರ. ಆದ್ರಿಂದ ನಾನು ಈ ನಿಯಮಗಳನ್ನು ಕಠಿಣವಾಗಿ ಅನುಸರಿಸಿ, ಸಿದ್ದರಾಮಯ್ಯ ಹೇಳ್ತಾರೆ, ನಾನು ಫಾಲೋ ಮಾಡ್ತೇನೆ, ನಾನು ಈ ಸನ್ಯಾಸಿಯ, ನಾನು ಬಡ ಸನ್ಯಾಸಿ, ನಾನು ಫಾಲೋ ಮಾಡ್ತೇನೆ. ಅವರು ಬಿಡುವುದಿಲ್ಲ, ಚೈತನ್ಯ ಅಸೋಸಿಯೇಟ್ ಬಿಡುವುದಿಲ್ಲ. ಈಗ ಭಾವಾರ್ಥ ನೋಡುವ. ಒಬ್ಬ ಬ್ರಹ್ಮಚಾರಿ ಆದಲ್ಲಿ ಆತನು ಸನ್ಯಾಸಿಗೆ ನೆರವಾಗಲು ಯೋಚಿಸಬೇಕು. ಎಸ್, ಬ್ರಹ್ಮಚಾರಿ ಮತ್ತು ಸನ್ಯಾಸಿಗೆ ಎಂತ ಡಿಫ್ರೆನ್ಸ್? ಎಸ್, ಯಾರು ಹೇಳ್ತೀರಿ? ಹ್ಯಾಂಡ್ ರೈಸ್ ಮಾಡಿ. ಬ್ರಹ್ಮಚಾರಿ ಮತ್ತು ಸನ್ಯಾಸಿಗೆ ಎಂತ ಡಿಫ್ರೆನ್ಸ್? ಎಸ್, ಹರೇ ಕೃಷ್ಣ. ಯಾರಿಗಾದ್ರೂ ಗೊತ್ತುಂಟಾ? ಹ್ಯಾಂಡ್ ರೈಸ್ ಮಾಡಬಹುದು. ಗೊತ್ತಿದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಬಹುದು. ಎಸ್, ಮಲ್ಲಿಕಾ ಮಾತಾಜಿ. ಎಸ್, ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಬ್ರಹ್ಮಚಾರಿಗಳು ಸ್ವಾಧ್ಯಾಯ ಅಧ್ಯಯನ ಮಾಡ್ತಾ ಇರ್ತಾರೆ, ವೇದ ಅಧ್ಯಯನ ಮಾಡ್ತಾ ಇರ್ತಾರೆ. ಆದರೆ ಸನ್ಯಾಸಿಗಳು ಅವರು ಸನ್ಯಾಸತ್ವ ತಗೊಂಡು ಇನ್ನೊಬ್ಬರಿಗೆ ಪ್ರೀಚ್ ಮಾಡ್ತಕ್ಕಂತಹ ಕೆಲಸ ಮಾಡ್ತಾರೆ. ಅದು ಇಬ್ಬರದು ಮುಖ್ಯ ವ್ಯತ್ಯಾಸ. ಆಮೇಲೆ ಬ್ರಹ್ಮಚಾರಿಗಳಿಗೆ ಅವರ 25 ವರ್ಷ ಆದ್ಮೇಲೆ ಅವರಿಗೆ ಗೃಹಸ್ಥ ಆಶ್ರಮಕ್ಕೆ ಬರ್ಲಿಕ್ಕೆ ಅವಕಾಶ ಇದೆ, ಇಲ್ಲ ಅವರು ಸನ್ಯಾಸಾಶ್ರಮಕ್ಕೆ ಹೋಗ್ಬಹುದು. ಆದ್ರೆ ಸನ್ಯಾಸಿಗಳಿಗೆ ಆತರ ಅವಕಾಶ ಇಲ್ಲವೇ ಇಲ್ಲ. ಅವ್ರು ಯಾವಾಗ್ಲೂ ಆ ಒಂದು ಗೃಹಸ್ಥಾಶ್ರಮಕ್ಕೆ ಅವ್ರಿಗೆ ಹಿಂದೆ ಬರ್ಲಿಕ್ಕೆ ಬರೋದಿಲ್ಲ. ಓಕೆ, ಇದೆರಡನ್ನ ಧನ್ಯವಾದ. ಧನ್ಯವಾದ. ಎಸ್, ಹರಿಣಿಕಾ ಕೇರಿ. ಎಸ್, ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಅದೇ ಸನ್ಯಾಸಿ ಏನು ಅಂತಂದ್ರೆ ಗೃಹಸ್ಥಾಶ್ರಮದ ಅನುಭವವನ್ನು ಪಡೆದು ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ಇಲ್ಲಿ ಬ್ರಹ್ಮಚಾರಿ ಏನು ಅಂತಂದ್ರೆ ಅವನು ಅಧ್ಯಯನದಲ್ಲೇ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾನೆ. ಮುಂದೆ ಅವನು ಗೃಹಸ್ಥನೂ ಆಗ್ಬಹುದು, ಇಲ್ಲ ಸನ್ಯಾಸಿ ಆಗ್ಬೇಕಂತಂದ್ರೂ ಆಗ್ಬಹುದು. ಎಸ್, ಓಕೆ. ಹರೇ ಕೃಷ್ಣ, ಧನ್ಯವಾದ. ಶಿವಪ್ರಸಾದ್ ಸಂಪಿಗೆ. ಹರೇ ಕೃಷ್ಣ. ಬ್ರಹ್ಮಚಾರಿಗೆ ಇನ್ನೂ ಸ್ವಲ್ಪ ಐಹಿಕ ಇಚ್ಛೆಗಳು ಇರಬಹುದು, ಸನ್ಯಾಸಿಗೆ ಐಹಿಕ ಇಚ್ಛೆಗಳು ಇರಲ್ಲ ಅಂತ ಅನ್ಕೊಂಡಿದ್ದೀನಿ. ಓಕೆ, ಎಸ್, ಓಕೆ. ಹರೇ ಕೃಷ್ಣ. ಎಸ್, ಧನ್ಯವಾದಗಳು. ಎಸ್, ದಯವಿಟ್ಟು ಕ್ಷಮಿಸಿ. ಓಕೆ, ಎಸ್, ಹರೇ ಕೃಷ್ಣ. ಹಾಗಾಗಿ
ನೋಡಿ, ಬ್ರಹ್ಮಚಾರಿ ಮಾತಾಜಿ ಹೇಳಿದ ಹಾಗೆ ಬ್ರಹ್ಮಚಾರಿ ಆದ್ಮೇಲೆ ನೆಕ್ಸ್ಟ್ಗೆ ಗೃಹಸ್ಥ ಆಗ್ಬೋದು. ಆದ್ರೆ ಗೃಹಸ್ಥಾಶ್ರಮ ಅವನಿಗೆ ಇಷ್ಟ ಇಲ್ಲದ್ರೆ ಸನ್ಯಾಸಿ ಕೂಡ ಆಗ್ಬೋದು. ಸನ್ಯಾಸಿ ಅಂದ್ರೆ ಈಗ ಹೆಚ್ಚಿನವರು ಕಾವಿ ಬಟ್ಟೆ ಧರಿಸಿ ಕೂಡಲೇ ಸನ್ಯಾಸಿ ಅಂತ ಹೇಳ್ತಾರೆ. ಅಲ್ಲ, ಕಾವಿ ಬಟ್ಟೆ ಅಂದ್ರೆ ಬ್ರಹ್ಮಚಾರಿ. ಈಗ ಆದ್ರೆ ಡೆಡಿಕೇಟೆಡ್ ಬ್ರಹ್ಮಚಾರಿ ಕಾವಿ ಬಟ್ಟೆ ಅಂದ್ರೆ. ಸನ್ಯಾಸಿ ಅಂದ್ರೆ ಸನ್ಯಾಸಿಗೆ ದಂಡ ಇರ್ತದೆ, ಕೂಲ್ ಇರ್ತದೆ, ಅದು ಸನ್ಯಾಸಿ. ಬ್ರಹ್ಮಚಾರಿ ಆಗಿ ಈಗ ಕಾವಿ ಬಟ್ಟೆ ಧರಿಸಿ ಬ್ರಹ್ಮಚಾರಿ, ಅವನಿಗೆ ಮದ್ವೆ ಆಗ್ಲಿಕ್ಕೆ ಇಚ್ಛೆ ಇದ್ರೆ ಕಾವಿ ಬಟ್ಟೆ ತೆಗೆದು ವೈಟ್ ಆಗಿ ಮದ್ವೆ ಆಗ್ಬೋದು. ಅದು ಸನ್ಯಾಸಿಗೆ ಹಾಗೆ ಆಗ್ಲಿಕ್ಕೆ ಆಗುದಿಲ್ಲ. ಸನ್ಯಾಸಿ ಆದ್ಮೇಲೆ ಇಲ್ಲ, ಮತ್ತೆ ಅಲ್ಲಿ ಬರ್ಲಿಕ್ಕಿಲ್ಲ. ಹಾಗಾಗಿ ಇದು ಮತ್ತೆ ಇನ್ನೊಂದೆಂತಂದ್ರೆ, ಸನ್ಯಾಸಿ, ಈ ಬ್ರಹ್ಮಚಾರಿ, ಗೃಹಸ್ಥ ಮತ್ತೆ ವಾನಪ್ರಸ್ಥ ಮೂವರನ್ನು ಅವನ ಅಂಡರ್ ಇರುವಂತದ್ದು. ಖಾಲಿ ಈ ಮೂವರಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ ಮತ್ತೆ ವಾನಪ್ರಸ್ಥ 7 ಮಂದಿ ಸನ್ಯಾಸಿ ಅಂಡರ್ ಅಲ್ಲಿ ಇರುವಂಥದ್ದು. ಬ್ರಹ್ಮಚಾರಿ ಅಂದ್ರೆ ಸ್ಟೂಡೆಂಟ್ ಲೈಫ್, ಸನ್ಯಾಸಿ ಅಂದ್ರೆ ಅಡ್ವಾನ್ಸ್ ಲೈಫ್. ಹಾಗಾಗಿ ಇಲ್ಲಿ ಚೈತನ್ಯ ಮಹಾಪ್ರಭು ಸನ್ಯಾಸಿ, ದಾಮೋದರ ಬ್ರಹ್ಮಚಾರಿ. ಹಾಗಾಗಿ ಬ್ರಹ್ಮಚಾರಿ ಎಂತ ಮಾಡ್ಬೇಕು? ಸನ್ಯಾಸಿಗೆ ಅಸಿಸ್ಟ್ ಮಾಡ್ಬೇಕು. ಆದ್ರೆ ಇಲ್ಲಿ ಎಂತ ಆಯ್ತು? ಇಲ್ಲಿ ಯಾವ ಗೈಡೆನ್ಸ್ ಮಾಡ್ತಾ ಇದ್ದಾನೆ ದಾಮೋದರ? ಹಾಗೆ ಆಗಬಾರ್ದು, ಚೈತನ್ಯ ಮಹಾಪ್ರಭು ಗೈಡೆನ್ಸ್ ಮಾಡ್ಬೇಕು. ಹಾಗಾಗಿ ಒಬ್ಬ ಬ್ರಹ್ಮಚಾರಿ ಆದಲ್ಲಿ ಆತನು ಸನ್ಯಾಸಿಗೆ ನೆರವಾಗಲು ಯೋಚಿಸಬೇಕು. ಒಬ್ಬ ಬ್ರಹ್ಮಚಾರಿಯು ಸನ್ಯಾಸಿಗೆ ಸೂಚನೆ ನೀಡಲು ಪ್ರಯತ್ನಿಸಕೂಡದು. ಕೂಡದು ಅಂತ ಹೇಳಿದ್ರು. ಕೂಡದು ಅಂದ್ರೆ ಮಾಡಬಾರ್ದಂತೆ. ಸನ್ಯಾಸಿ ಬ್ರಹ್ಮಚಾರಿಗೆ ಗೈಡೆನ್ಸ್ ನೀಡಬೇಕು, ಬ್ರಹ್ಮಚಾರಿ ಸನ್ಯಾಸಿಗೆ ಅಲ್ಲ. ಅದೇ ರೀತಿ ಭಕ್ತಿಯಲ್ಲೂ ಕೂಡ ಹಾಗೆ. ಯಾರು ಸೀನಿಯರ್ ಡಿವೋಟಿ ಇದ್ದಾನೆ ಅವನಿಗೆ ಹೀಗೆ ಮಾಡಲ್ಲ. ನಾವು ಅವ್ರು ಹೇಳಿದಾಗೆ ಮಾಡ್ಬೇಕು. ಇದು ಎಟಿಕೇಟ್ ಅಂತ ಹೇಳ್ತೇವೆ. ಇದು ಎಟಿಕೇಟ್. ಎಟಿಕೇಟ್ಗೆ ಎಕ್ಸಾಕ್ಟ್ ವರ್ಡ್ ಶಿಷ್ಟಾಚಾರ. ಎಸ್, ಶಿಷ್ಟಾಚಾರ. ಎಕ್ಸಾಕ್ಟ್ ವರ್ಡ್ ಶಿಷ್ಟಾಚಾರ ಬರ್ತದೆ. ಓಕೆ, ಹಾಗಾಗಿ ಇದು ಎಟಿಕೇಟ್. ನಾವು ಇದನ್ನು ಫಾಲೋ ಮಾಡ್ಬೇಕು. ಫಾಲೋ ಮಾಡಿ. ಭಕ್ತಿಯಲ್ಲಿ ಮೇನ್ ಅಂತಂದ್ರೆ ನೋಡಿ, ಭಕ್ತಿ ಮಾಡೋದು ಮೇನ್ ಅಲ್ಲ. ವೈಷ್ಣವ, ಈಗ ರೀನಾ ಮಾತಾಜಿ ಕ್ಲಾಸ್ ಮಾಡ್ತಾರೆ ಭಕ್ತಿ ಸದಾಚಾರ. ಭಕ್ತಿ ಸದಾಚಾರಲ್ಲಿ ಈಗ ಮಾತಾಜಿ ಬೇರೆ ಬೇರೆ ಕಥೆ ಹೇಳ್ತಾರೆ. ಆಕ್ಚುಲಿ ಸದಾಚಾರ ಅಂದ್ರೆ ವೈಷ್ಣವ ಎಟಿಕೇಟ್. ನಾವು ಹೇಗೆ ಇರಬೇಕು ಭಕ್ತಿಯಲ್ಲಿ, ನಾವು ಇಂಥದ್ದೆಲ್ಲ ತುಂಬಾ ಉಂಟು. ತುಂಬಾ ಹೇಗೆಂದ್ರೆ ನೋಡಿ, ಈಗ ಬೆಳಿಗ್ಗೆ ಎದ್ದು ಟ್ರೈನಿಂಗ್ ಅಲ್ಲಿ ಈ ರೀತಿ ಇರ್ತದೆ. ಬೆಳಿಗ್ಗೆ ಎದ್ದು ಮತ್ತೆ ಅದನ್ನು ನಾವು ಕಂಟಿನ್ಯೂ ಮಾಡ್ಬೇಕು. ಬೆಳಿಗ್ಗೆ ಎದ್ದರಿಂದ 9 ಗಂಟೆ ತನಕ ಕಂಟಿನ್ಯೂಸ್ ಸಾಧನ ಉಂಟು. ಮತ್ತೆ ನಾವು ಎಂತ ಕೆಲಸ ಮಾಡಿದ್ದೇವೆ, ಎಷ್ಟು ಓದಿದ್ದೇವೆ, ಎಷ್ಟು ಸೇವೆ ಮಾಡಿದ್ದೇವೆ, ಎಷ್ಟು ಸಮಯ ಡಿಸ್ಟ್ರಿಬ್ಯೂಷನ್ಗೆ ಹೋಗಿದ್ದೇವೆ, ಬಂದು ಎಂತ ಮಾಡಿದ್ದೇವೆ, ಎಷ್ಟು ಗಂಟೆಗೆ ಮಲಗಿದ್ದೇವೆ, ಇದನ್ನೆಲ್ಲ ಬರೀಲಿಕ್ಕೆ ಇರ್ತದೆ. ಈಗ ಹೆಚ್ಚಿನ ಹೇಳ್ತಾರೆ ನನಗೆ ಸಮಯ ಇಲ್ಲ, ನಾನು ಬ್ಯುಸಿ, ಬೆಳಿಗ್ಗೆ ಆಗ್ತದೆ ಮತ್ತೆ ನಾನು ಕೆಲಸಕ್ಕೆ ಹೋಗ್ತೇನೆ, ಸಂಜೆ ಬರ್ತೇನೆ. ಆದ್ರೆ ನೀವು ನೋಡಿ, ನೀವು ಒಂದು ಅಭ್ಯಾಸ ಮಾಡಿ. ನೀವು ಬೆಳಿಗ್ಗೆ ಎದ್ದರಿಂದ ರಾತ್ರಿ ಮಲಗೋ ತನಕ ನೀವು ಬರ್ದಿಡಿ ಎಷ್ಟು ಗಂಟೆಗೆ ನೀವು ಕೆಲಸಕ್ಕೆ ಹೋದ್ರಿ, ಬಂದು ಎಂತ ಮಾಡಿದಿರಿ. ನಿಮ್ಗೆ ಅದರಲ್ಲಿ ಈಸಿಯಾಗಿ 2 ಗಂಟೆ ಸಿಗ್ತದೆ, ಫ್ರೀ, ಸುಲಭವಾಗಿ ಸಿಗ್ತದೆ. ನಾವು ಹೇಳುದು ಮಾತ್ರ. ನಾವು ಪ್ರಧಾನಮಂತ್ರಿ ಮೋದಿಗಿಂತ ಬ್ಯುಸಿ ಅಲ್ಲ,
ಮೋದಿಗೆ ಸಮಯ ಸಿಗ್ತದೆ 2 ಗಂಟೆ. ನಾವು ಮೋದಿಗಿಂತ ಬ್ಯುಸಿಯಾ? ಇಲ್ಲ, ಎಲ್ಲ ಇದೆ ಅಂತಂದ್ರೆ ನಮ್ಮ ಮೈಂಡ್. ನನಗೆ ಪುರ್ಸೊತ್ತಿಲ್ಲ, ನಾನು ಹಾಗೆ ಹೀಗೆ. ಇಲ್ಲ ಸರ್, ಪುರ್ಸೊತ್ತುಂಟು. ಈಗ ನಾನು ಇದಕ್ಕೊಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಇದು 2015 15 ಮಾರ್ಚ್ ಏನೋ, ಎಸ್, ಪುತ್ತೂರಿ ಜಾತ್ರೆ ಇರುವಾಗ, ಎಕ್ಸಾಕ್ಟ್ ಡೇಟ್ ಅಲ್ಲಿ ನೆನಪಿಲ್ಲ, ಆದ್ರೆ ಅದೇ ತಿಂಗಳು. ಹಾಗೆ ನಮ್ದು ಈಗ ಒಂದು ಗಾಡಿ ಉಂಟು, ಯಾವುದು ಟ್ರಕ್ ಉಂಟು. ಆ ಟ್ರಕ್ 14 ಯಾಕೆಂದ್ರೆ ನಂಗೆ ಕರೆಕ್ಟ್ ನೆನ್ಪುಂಟು, 14 ಡಿಸೆಂಬರ್ಗೆ ನಾವು ತಂದದ್ದು. ಡಿಸೆಂಬರ್ಗೆ ತಂದು 15 ನಾನು ಆ ಗಾಡಿ ಇಟ್ಕೊಂಡು ಹೋದದ್ದು ಪುತ್ತೂರಿಗೆ. ಹಾಗೆ ಅಲ್ಲಿ ಎಂತಾಯ್ತು ಅಂದ್ರೆ, ಒಬ್ಬರು ಗ್ರೂಪ್ ಒಂದು 6-7 ಮಂದಿ ಅವರು, ನಾನು ಪುಸ್ತಕ ಸ್ಟಾಲ್ ಹಾಕಿದ್ದೆ, ತುಂಬಾ ಸಭೆ. ಅಲ್ಲಿ ನನಗೆ ತಮಾಷೆ ಮಾಡ್ತಾ ಇದ್ದಾರೆ ಹಿಂದೆಯಿಂದ. ನೀವು ಎಣಿಸಿ, ತಮಾಷೆ ಅಂದ್ರೆ ಒಂದು 10 ನಿಮಿಷ ಓಕೆ, ಅರ್ಧ ಗಂಟೆ ಓಕೆ, 1 ಗಂಟೆ ಓಕೆ. ಅಂದ್ರೆ ಅವ್ರು ಎಣಿಸಿದ್ರು ನಾನು ನಾರ್ತ್ ಇಂದ ಅಂತ, ನನಗೆ ಲೋಕಲ್ ಲ್ಯಾಂಗ್ವೇಜ್ ತುಳು ಗೊತ್ತಿಲ್ಲ ಅಂತ. ನನ್ಗೆ ಎಲ್ಲ ಅವ್ರು ಹೇಳುವಂಥದ್ದು ಎಲ್ಲ ಅರ್ಥ ಆಗ್ತಾ ಉಂಟು. ಮಾಡ್ತಾ ಇದ್ದಾರೆ ಈ ರೀತಿ 1.5 ಗಂಟೆ ಮಾಡಿದ್ರು. ನನಗೆ ಬೇರೆ ಚಾರ ಇಲ್ಲ, ಯಾಕಂದ್ರೆ ನಾನು ಬೆಳಿಗ್ಗೆ ಹೋದವ ರಾತ್ರಿ ಬರುವಂಥದ್ದು. ಹಾಗೆ ನಾನು ಕೇಳಬೇಕು. ನೋಡಿ, ಇದೆಂತಾಗ್ತದೆ, ಈ ರೀತಿ ಕೇಳಿ 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 ಇದು ಕೂಡ ಒಳ್ಳೇದೇ, ನಮ್ಮನ್ನು ಸ್ಟ್ರಾಂಗ್ ಮಾಡ್ತಾರೆ. ಹಾಗೆ ಯಾರಾದ್ರೂ ನಿಮ್ಮನ್ನು ತಮಾಷೆ ಮಾಡುವವರು, ಅದು ಕೂಡ 7-8 ಮಂದಿ ನಿಮಗೆ ಕಮೆಂಟ್ಸ್ ಅಲ್ಲಿ ಪಾಸ್ ಮಾಡೋರು, ನಿಮ್ಗೆ ಹೇಗೆ ಆಗ್ಬೋದು? ಸಿಟ್ಟೆಲ್ಲ ಬರ್ತದೆ ನಮ್ಗೆ. ಯಾಕಂದ್ರೆ ನಾವು ಎಂದಿರುವಂಥದ್ದು, ನಾವು ಪ್ಯೂರ್ ಡ್ಯೂಟೀಸ್ ಅಲ್ಲ, ಬರ್ತದೆ ನಮ್ಗೆ ಕೂಡ. ನಮ್ಮಲ್ಲಿರುವ ಒಳಗಿರುವ ಈ ರಜೋಗುಣ ಇದೆಲ್ಲ ಮಿಕ್ಸಪ್ ಆಗಿ ನಮಗೆ ಕೂಡ ಸಿಟ್ಟು ಬರ್ತದೆ. ಆದ್ರೆ ಕೇಳಿದೆ ಲಾಸ್ಟ್ಗೆ ಅವರು ಹಿಂದೆ ಇದ್ದವರು ಅದರಲ್ಲಿ ಒಬ್ಬ ಎದುರು ಬಂದ. ಹಿಂದೆ ತಿರುಗಿ ನೋಡ್ಲಿಲ್ಲ, ಹಿಂದೆ ಹತ್ತಿರ ಸ್ವಲ್ಪ ಹತ್ತಿರ ಬಂದು ಹೇಳಿದೆ, ಹಿಂದಿಯಲ್ಲಿ ಮಾತಾಡಿದ. ಹಿಂದಿ ಅಂತ ನಾ ಹೇಳಿದೆ, ಎಸ್ ನನಗೆ ಕನ್ನಡ ಬರ್ತದೆ ಅಂತ ಹೇಳಿದೆ. ತುಳು ಮಾತಾಡಲಿಲ್ಲ, ಕನ್ನಡ ಬರ್ತದೆ ಅಂತ ಹೇಳಿದೆ. ಓಕೆ, ಮತ್ತೆ ಮಾತಾಡುವಾಗ ನಾ ಹೇಳಿದೆ, ಸರ್ ಬುಕ್ ತಗೊಳ್ಳಿ ಅಂತ ಹೇಳಿದೆ. ಅವ ಮಾತಾಡಿದ ಯಾವ್ದನ್ನು ಇದು ಮಾಡ್ಲಿಲ್ಲ, ಬುಕ್. ಅದಕ್ಕೆ ಹೇಳಿದ, ನಾನು ಬಿಸಿ ಅಂತ ಹೇಳಿದ. ಅದಕ್ಕೆ ನಾನು ಹೇಳಿದೆ, ಎಸ್, ನೀನು ಬೆಳಿಗ್ಗೆ ಹೇಳ್ತೀಯಲ್ಲ, ಎದ್ದರಿಂದ ರಾತ್ರಿ ತನಕ ನೀನು ಹೇಳು, ಎಷ್ಟು ಗಂಟೆಗೆ ಹೇಳ್ತೀಯ, ಎದ್ದ ಮೇಲೆ ಎಂತ ಮಾಡ್ತೀಯ, ಇದನ್ನೆಲ್ಲ ನನಗೆ ಕೊಡು ಲಿಸ್ಟ್. ಲಾಸ್ಟಿಗೆ ನಾನೇ ಬಾಯಿ ಬಿಡಿಸಿದವನದು, ಬೆಳಿಗ್ಗೆ 7:15 ಹೇಳ್ತೇನೆ ಅಂತ ಹೇಳಿ. ಎದ್ದ ಮೇಲೆ ಎಂತ ಮಾಡ್ತೀಯ? ಎದ್ದ ಮೇಲೆ ಬ್ರಷ್ ಮಾಡ್ತೇನೆ, ಟಾಯ್ಲೆಟ್ಗೆ ಹೋಗ್ತೇನೆ, ಸ್ನಾನ ಮಾಡ್ತೇನೆ, ಮತ್ತೆ ಬಂದು ಎಷ್ಟು ಗಂಟೆಗೆ ಹೊರಗೆ ಬರುವುದು? 8:20 ಆಗ್ತದೆ. 8:20ಕ್ಕೆ ಎಂತ ಮಾಡ್ತೀಯ? ದೇವರಿಗೆ ಸ್ವಲ್ಪ ಅಗರಬತ್ತಿ ಹಚ್ಚಿದ್ದಾರೆ. ಮತ್ತೆ ಎಂತ ಆಗ್ತದೆ? ಮತ್ತೆ ಎಂತ ಮಾಡ್ತೀಯ? ಮತ್ತೆ ತಿಂಡಿ ತಿಂತೇನೆ. ಮತ್ತೆ ಎಂತ ಮಾಡ್ತೀಯ? 9 ಗಂಟೆಗೆ ಹೋಗ್ತೇನೆ. ಎಷ್ಟು ಗಂಟೆಗೆ ಕೆಲಸ? 9:15. ಓಕೆ, ಎಷ್ಟು ಗಂಟೆಗೆ ಬರ್ತೀಯ? ಕೆಲಸ ಎಷ್ಟು ಗಂಟೆ ಬಿಡುವಂಥದ್ದು? 5:30. ಮನೆಗೆ ಸೇರುವಾಗ ಎಷ್ಟು ಗಂಟೆ ಆಗ್ತದೆ? 6:15. ಓಕೆ, 6:15 ಎಂತ ಮಾಡ್ತೀಯ? ಸ್ವಲ್ಪ ಮನೆ ಕೆಲಸ ಇರ್ತದೆ. ಎಷ್ಟು ಗಂಟೆ ಕೆಲಸ ಇರ್ತದೆ? 7:15. 7:15 ಎಂತ ಮಾಡ್ತೀಯ? ಹೀಗೆ ಮಾಡಿದ. ಮತ್ತೆ ಟಿವಿ ನೋಡುದು ಅಂತ ಹೇಳಿದ. ಎಷ್ಟು ಗಂಟೆ ಟಿವಿ ನೋಡ್ತೀಯ? 7:15 9:15. ಎಷ್ಟು ಗಂಟೆಗೆ ಮಲಗುವಂಥದ್ದು? 11 ಗಂಟೆಗೆ. ಅಲ್ಲಿ ನನಗೆ ಎಷ್ಟು ಮಾಡ್ತೀಯ? ಎಂತ ಮಾಡ್ತೀಯ? 9:15 ಊಟ ಮಾಡ್ತೀಯ. ಎಷ್ಟು ಗಂಟೆ? 10 ಗಂಟೆಗೆ. 10ರಿಂದ 11 ಎಂತ ಮಾಡ್ತೀಯ? ಸುಮ್ಮನೆ ನನ್ನಷ್ಟಿಗೆ ಹೇಳ್ತೇನೆ. 1 ಗಂಟೆ ಸಿಗ್ತಲ್ಲ. ಟಿವಿ ನೋಡುದು ಕೂಡ ವೇಸ್ಟ್, ಅಲ್ಲಿ ಕೂಡ ವೇಸ್ಟ್, ತುಂಬಾ ಉಂಟು. ಹಾಗಾಗಿ ಸಿಗ್ತದೆ. ಹಾಗಾಗಿ ಇದನ್ನು ನಾವು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮಲ್ಲಿ ನಾವು ಎಷ್ಟು ವೇಸ್ಟ್ ಮಾಡ್ತೇವೆ ಎಲ್ಲ ಸಿಗ್ತದೆ. ಆದ್ರೆ ಹೆಸರಿಗೆ ಹೇಳುವಂತ ನಾನು ಬಿಸಿ ಅಂತ. ಬಿಸಿ ಅಲ್ಲ ಸರ್, ಇದು ನಮ್ಮ ಮೈಂಡ್ ಹೇಳುವಂತ ನಾನು ಬಿಸಿ ಅಂತ. ಬಿಸಿ ಅಲ್ಲ. ಹಾಗೆ ಇದೆಲ್ಲ ವೈಷ್ಣವ ಎಟಿಕೇಟ್ಸ್, ಅಂದ್ರೆ ಇದು ಸದಾಚಾರ ಅಂತ ಹೇಳ್ತೇವೆ ಇದಕ್ಕೆ. ಹಾಗಾಗಿ ಈ ವೈಷ್ಣವ ಸದಾಚಾರ ಕ್ಲಾಸಲ್ಲಿ ಆಕ್ಚುಲಿ ಇಂಥದ್ದೆಲ್ಲ ನಾವು ಹೇಳ್ಬೇಕು.
ಇಂಥದ್ದೆಲ್ಲ ತುಂಬಾ ಉಂಟು. ಹಿಂದೆ ಎಂತ ಹೇಳುವಂತದ್ದು, ಇಂಥದ್ದು ನಾವು ಕ್ಲಾಸ್ ಮಾಡಿದ್ರೆ ಜನರೆಲ್ಲ ಬರ್ಲಿಕ್ಕಿಲ್ಲ, ಯಾಕಂದ್ರೆ ಯಾರು ಅದನ್ನು ಫಾಲೋ ಮಾಡೋದು. ಹಾಗೆ ಹೀಗೆ 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 ಅದು ನಾವು ಇನಿಷಿಯಲ್ ಬ್ರಹ್ಮಚಾರಿಗೆ ಇದನ್ನು ನಾವು ಹೇಳಿಕೊಡ್ತೇವೆ. ಯಾಕೆಂದ್ರೆ ಅದನ್ನು ಹೇಳಿಕೊಟ್ರೆ ಅವ ಒಳ್ಳೆಯದಾಗಿ ಮೋಲ್ಡ್ ಆಗ್ತಾನೆ. ಈಗ ಕಳೆದ ಒಂದು ಎಂತ ಹೇಳುವಂಥದ್ದು, ಈ ನಮ್ದು ಈಗ ಪ್ರೆಸೆಂಟ್ ಬಂದ ಬ್ರಹ್ಮಚಾರಿ ನಮ್ಗೆ ಹೇಳಿಕೆ, ಯಾಕಂದ್ರೆ ನಾವು ತುಂಬಾ ಬಿಸಿ ಅಂದ್ರೆ ಆನ್ಲೈನ್ ಕ್ಲಾಸ್, ಆನ್ಲೈನ್ಗೆ ಪೂರಾ ಎಫರ್ಟ್ ಅದಕ್ಕೆ ಹೋಗಿದೆ. ಹಾಗೆ ಡಿಸ್ಟ್ರಿಬ್ಯೂಷನ್ ಕೂಡ ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗೆ ಇಂಥದೆಲ್ಲ ಸಿಚುವೇಶನ್ ಬಂದಿದೆ, ಅದು ಬೇರೆ ವಿಷಯ. ಆದ್ರೆ ಮೇನ್ ಆಗಿ ಇದನ್ನು ಹೇಳ್ಬೇಕು. ಹಾಗಾಗಿ ಬ್ರಹ್ಮಚಾರಿ ಎಂತ ಮಾಡಬೇಕು, ಸನ್ಯಾಸಿಗೆ ಸೂಚನೆ ನೀಡಲು ಪ್ರಯತ್ನಿಸಕೂಡದು, ತಪ್ಪು, ಅದೇ ಶಿಷ್ಟಾಚಾರ. ಪ್ರಾಸಂಗಿಕವಾಗಿ ಹೇಳಬೇಕಂದ್ರೆ ದಾಮೋದರನು ಶ್ರೀ ಚೈತನ್ಯ ಮಹಾಪ್ರಭುಗೆ ಅವರ ಕರ್ತವ್ಯದ ಬಗ್ಗೆ ಸಲಹೆ ನೀಡಬಾರದಾಗಿತ್ತು. ಪ್ರಭುಪಾದ ಎಂತ ಹೇಳ್ತಾ ಇದ್ದಾರೆ, ಚೈತನ್ಯ ಮಹಾಪ್ರಭುಗೆ ದಾಮೋದರನ್ನು ಸಲಹೆ ನೀಡ್ತಾ ಇದ್ದಾನೆ, ಇದು ಒಳ್ಳೇದಾ? ಅಲ್ಲ. ಹಾಗಾಗಿ ನಾವು ಕೂಡ ಹಾಗೆ ಭಕ್ತಿಗೆ ಬಂದಿದ್ದೇವೆ, ನಮ್ಮ ಜೂನಿಯರ್ಸ್ಗೆ ನಾವು ಹೇಳ್ಬೋದು, ಆದ್ರೆ ನಮ್ಮ ಸೀನಿಯರ್ಸ್ಗೆ ನಾವು ಹೇಳುದಲ್ಲ. ಸೀನಿಯರ್ಸ್ಗೆ ಸೀನಿಯರ್ಸ್ ಇದ್ದಾರೆ ಹೇಳಲಿಕ್ಕೆ, ನಾವು ಹೇಳುವುದಲ್ಲ. ಎಸ್, ಇದ್ರೆ ನಾವು ಎಟಿಕೇಟ್ ಅನ್ನು ನಾವು ಫಾಲೋ ಮಾಡಬೇಕು. ಎಸ್, ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಶ್ಲೋಕ 28. ಅತೇವ ತುಮಿ ಸಬರ ನೀಲಾಚಲೆ ದೀನಗತಾಮಿ ತೀರ್ಥ ಭ್ರಮಿಕ ಏಕಲೆ. ಅನುವಾದ: ಆದ್ದರಿಂದ ನೀವೆಲ್ಲರೂ ಕೆಲವು ದಿನ ಕಾಲ ನೀಲಾಚಲ ಜಗನ್ನಾಥಪುರಿದಲ್ಲಿರಬೇಕು. ನಾನು ಒಂಟಿಯಾಗಿ ಪವಿತ್ರ ತೀರ್ಥಯಾತ್ರೆ ಸ್ಥಳಗಳನ್ನು ಪ್ರವಾಸ ಮಾಡ್ತೀನಿ. ಚೇತಮ್ಮ ಅಂತ ಹೇಳ್ತಾ ಇದ್ದಾರೆ ಎಲ್ಲರಿಗೂ. ಹಾಗಾಗಿ ನೀವೆಲ್ಲರೂ ಇಲ್ಲಿ ಜಗನ್ನಾಥಪುರಿಯಲ್ಲಿ ಇರ್ರಿ. ನಾನು ದಕ್ಷಿಣ ಭಾರತಕ್ಕೆ ತೀರ್ಥಯಾತ್ರೆ ಇದು ಮಾಡ್ತಾ ಇದ್ದೇನೆ. ನಾನು ಒಬ್ಬನೇ ಹೋಗ್ತೇನೆ, ಬಸ್ ಒಂಟಿಯಾಗಿ ಹೋಗ್ತೇನೆ. ನಿಮ್ದು ಯಾರ್ದು ಬೇಡ, ನನಗೆ ಸಹಾಯ ಬೇಡ, ನೀವೆಲ್ಲರೂ ಇಲ್ಲೇ ಇರಿ ಅಂತ ಹೇಳಿ. ಈ ಶ್ಲೋಕ 29. ಗುಣೆ ದೋಷಾರೋಪ ಚಾಲೆ ಕರೆ ಗುಣ ಆಸ್ವಾದನೆ. ಅನುವಾದ: ವಾಸ್ತವವಾಗಿ, ಅನುವಾದ ಮತ್ತು ಭಾವಾರ್ಥ ಚರಣ ಭಕ್ತಿ ಸ್ವಾಮಿ ಶಿಲಪ್ರಭುಪಾದಿಗೆ, ವಾಸ್ತವವಾಗಿ ಪ್ರಭು ಶ್ರೀ ಚೈತನ್ಯರು ತಮ್ಮ ಭಕ್ತರೆಲ್ಲರ ಸದ್ಗುಣಗಳಿಂದ ಪ್ರಭಾವಿತರಾಗಿ ನಿಯಂತ್ರಿತರಾಗಿದ್ದರು. ದೋಷಾರೋಪಣೆ ಮಾಡುವ ಸೋಗಿನ ಮೇರೆಗೆ ಪ್ರಭುಗಳು ಎಲ್ಲ ಗುಣಗಳನ್ನು ಆಸ್ವಾದಿಸಿದರು. ನೋಡಿ, ಇದು ಚೈತನ್ಯ ಅವರದು ಕ್ವಾಲಿಟಿ. ನಿಜವಾಗಿ ಹೇಳುವುದಾದ್ರೆ ಅಂತ, ಚೈತನ್ಯ ಮಹಾಪ್ರಭು ಅವರ ಭಕ್ತರು ಚೈತನ್ಯ ಮಹಾಪ್ರಭುನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಭಕ್ತರಲ್ಲಿ ಎಲ್ಲ ಸದ್ಗುಣಗಳು ಇತ್ತು. ಹಾಗಾಗಿ ಶುದ್ಧ ಭಕ್ತರು ಭಗವಂತನನ್ನು ಅಟ್ರಾಕ್ಟ್ ಮಾಡ್ತಾರೆ. ಹೇಗೆ ಅಂದ್ರೆ ಶುದ್ಧ ಭಕ್ತರ ಸದ್ಗುಣಗಳಿಂದ ಆಗ್ತದೆ. ಭಗವಂತನನ್ನು ಮೆಲ್ಟ್ ಮಾಡುವಂಥದ್ದು ಇದು. ಭಗವಂತ ಶುದ್ಧ ಭಕ್ತರ ಕಂಟ್ರೋಲಿಗೆ ಬರ್ತಾನೆ. ಹಾಗಾಗಿ ದೋಷಾರೋಪಣೆ ಮಾಡುವ ಸೋಗಿನ ಮೇರೆಗೆ ಪ್ರಭುಗಳು ಎಲ್ಲ ಗುಣಗಳನ್ನು ಆಸ್ವಾದಿಸಿದರು. ದೋಷಾರೋಪಣೆ, ಈಗ ಅಲ್ಲಿ ದಾಮೋದರನ ದೋಷಾರೋಪಣೆ ಮಾಡಿದ್ದಾರೆ. ಅದು ಆಕ್ಚುಲಿ ಎಂತ, ಇದು ಅವರೆಲ್ಲ ಗುಣಗಳನ್ನು ಆಸ್ವಾದಿಸಿದರು. ಎಸ್, ಈಗ ಭಾವಾರ್ಥ ನೋಡುವ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಭಕ್ತರ ವಿರುದ್ಧ ಗೈದ ಎಲ್ಲಾ ದೋಷಾರೋಪಣೆಗಳು ವಾಸ್ತವವಾಗಿ ಆ ಭಕ್ತರಿಗೆ ತಮ್ಮನ್ನು ಕಂಡರೆ ಇದ್ದಂತ ಉತ್ಕಟ ಪ್ರೇಮವನ್ನು ತೋರ್ಪಡಿಸುತ್ತದೆ. ಹಾಗಾಗಿ ದಾಮೋದರ ಪಂಡಿತನಿಗೆ ಚೈತನ್ಯ ಮಹಾಪ್ರಭು ಮೇಲೆ ಉತ್ಕಟ ಪ್ರೇಮ ಇತ್ತು. ಉತ್ಕಟ ಪ್ರೇಮವಿತ್ತು.
ಹಾಗಾಗಿ ಉತ್ಕಟ ಪ್ರೇಮದಲ್ಲಿ ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂತದ್ದು, ಕೃಷ್ಣ ಬಿಕಮ್ಸ್ ಸರ್ವೆಂಟ್ ಆಫ್ ಯಶೋಧ, ಕೃಷ್ಣ ಬಿಕಮ್ಸ್ ಸರ್ವೆಂಟ್ ಆಫ್ ಸುಧಾಮ, ಕೃಷ್ಣ ಬಿಕಮ್ಸ್ ಸರ್ವೆಂಟ್ ಆಫ್ ಗೋಪೀಸ್, ಕೃಷ್ಣ ಬಿಕಮ್ಸ್ ಸರ್ವೆಂಟ್ ಆಫ್ ರಾಧಾರಾಣಿ, ಕೃಷ್ಣ ಬಿಕಮ್ಸ್ ಸರ್ವೆಂಟ್ ಆಫ್ ಗೋಪಾಸ್. ವೈ? ಯಾಕೆ ಅಂದ್ರೆ ಉತ್ಕಟ ಪ್ರೇಮ. ಆ ಪ್ರೇಮ ಮೆಲ್ಟ್ ಮಾಡ್ತಾರೆ. ಹಾಗಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಭಕ್ತರ ವಿರುದ್ಧ ಗೈದ ಎಲ್ಲ ದೋಷಾರೋಪಣೆಗಳು ವಾಸವಾಗಿ ಆ ಭಕ್ತರಿಗೆ ತಮ್ಮನ್ನು ಕಂಡರೆ ಇದ್ದಂತ ಉತ್ಕಟ ಪ್ರೇಮ ತೋರ್ಪಡಿಸುತ್ತದೆ. ಆದರೂ ಭಕ್ತರ ಉತ್ಕಟ ಪ್ರೇಮದಿಂದ ತನಗೆ ನೋವು ಆಯಿತೋ ಎನ್ನುವಂತೆ ಒಂದಾದ ಮೇಲೊಂದಂತರಂತೆ ಎಲ್ಲ ಅಪರಾಧಗಳು ಪ್ರಭುಗಳು ತಿಳಿಸಿದರು. ನೋಡಿ, ಉತ್ಕಟ ಪ್ರೇಮ ಉಂಟು, ಅದು ಕೂಡ ತಿಳಿಸಿದ್ರು. ಕೆಲವು ವೇಳೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಹಾಗೆ ನಮ್ಗೆ ಇದು ಅದಕ್ಕೆ ಹೇಳುವಂಥದ್ದು, ದಿಸ್ ಇಸ್ ಅ ರಿಯಲ್ ಸೈನ್ಸ್, ವಿ ಕಾಂಟ್ ಅಂಡರ್ಸ್ಟ್ಯಾಂಡ್. ಇದು ನಿಜವಾದ ವಿಜ್ಞಾನ, ಸೈನ್ಸ್. ನಮಗಿದು ಅರ್ಥವಾಗುವುದಿಲ್ಲ. ಇದು ಚೈತನ್ಯ ಮಹಾಪ್ರಭು ಇಲ್ಲಿ ಅಪರಾಧ ಕೂಡ ಹುಡುಕ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಹೇಳ್ತಾರೆ ಉತ್ಕಟ ಪ್ರೇಮ ಕೂಡ, ಅದರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ದಾಮೋದರ ಮಾಡಿದ್ದು ಸರಿಯಾ? ಚೈತನ್ಯ ಮಹಾಪ್ರಭುವನ್ನು ಅವರಿಗೆ ಉಪದೇಶ ಮಾಡಬಹುದಾ? ಇಂಥದ್ದೆಲ್ಲ ನಮ್ಗೆ ಯೋಚನೆ ಬರ್ಬೋದು. ಆಕ್ಚುಲಿ ನಮ್ಮಂತವರು ಮಾಡಬಾರದು. ಆದ್ರೆ ಶುದ್ಧ ಭಕ್ತರು ಅವರು ಉತ್ಕಟ ಪ್ರೇಮದಿಂದ ಇರುವ ಕಾರಣ ಅವರಿಗೆ ಭಗವಂತ ಕ್ಲೀನ್ ಬೌಲ್ಡ್ ಆಗಿದ್ದಾನೆ, ಅವರಿಗೆ ಮಾಡ್ಬೋದು. ಆದ್ರೂ ಕೂಡ ಇಲ್ಲಿ ಅಪರಾಧವನ್ನು ಹೇಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು. ಹಾಗಾಗಿ ನಾವು ಒಂದೇ ಆಂಗಲ್ ಇಂದ ಅಲ್ಲ, ಬೇರೆ ಬೇರೆ ಆಂಗಲ್ ಇಂದ ನಾವು ನೋಡ್ಬೇಕು. ಕೆಲವು ವೇಳೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಂತರಿಕ ಭಕ್ತರು ಪ್ರಭುಗಳನ್ನು ಕಂಡರೆ ಅವರಿಗಿದ್ದ ತೀವ್ರ ಪ್ರೇಮದಿಂದ ನಿಯಂತ್ರಕ ತತ್ವಗಳಿಗೆ ತದ್ವಿರುದ್ಧವಾಗಿ ವರ್ತಿಸಿದರು. ಅಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್, ಅದನ್ನು ಬಾಡ್ ಮೇ ಜಾನೇದು ರೂಲ್ಸ್ ರೆಗ್ಯುಲೇಷನ್. ಶುದ್ಧ ಭಕ್ತರು ರೂಲ್ಸ್ ರೆಗ್ಯುಲೇಷನ್ ಬ್ರೇಕ್ ಮಾಡ್ತಾರೆ. ಅವರಿಗೆ ಉನ್ನತ ಮಟ್ಟದ ಪ್ರೇಮ ಉಂಟು. ಹಾಗಾಗಿ ಈಗ ಇದಕ್ಕೊಂದು ಉದಾಹರಣೆ, ಮಾಧವೇಂದ್ರ ಪುರಿ he was in ಮಹಾಭಾವ ಸ್ಟೇಜ್. ಭಾವ ಅಲ್ಲ, ಮಹಾಭಾವ ಸ್ಟೇಜ್ ಅಲ್ಲಿ ಇದ್ದ ಕಾರಣ he was not doing ಸಂಧ್ಯಾ ವಂದನೆ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಸಂಧ್ಯಾ ವಂದನೆ ಮಾಡ್ಬೇಕು. ಇಲ್ಲ, ರೂಲ್ಸ್ ರೆಗ್ಯುಲೇಷನ್ ಬಾಡ್ಮೇ ಜಾನೆ. ಟೋಟಲಿ ಭಗವಂತನ ಇದರಲ್ಲಿ ಪ್ರೇಮದಲ್ಲಿ ಅಬ್ಸಾರ್ಬ್ ಆಗಿದ್ದಾರೆ, ಮಹಾಭಾವ ಸ್ಟೇಜ್ ಅಲ್ಲಿ ಇದ್ದಾರೆ. ಹಾಗೆ ಅವರಿಗಿದ್ದ ತೀವ್ರ ಪ್ರೇಮದಿಂದಾಗಿ ನಿಯಂತ್ರ ತತ್ವಗಳಿಗೆ ತದ್ವಿರುದ್ಧವಾಗಿ ವರ್ತಿಸಿದರು. ಆದ್ರೆ ನಾವು ಸಂಧ್ಯಾ ವಂದನೆ ಮಾಡ್ಲೇಬೇಕಂತ ನಮ್ಗೆ ಅದನ್ನು ಯಾಕೆ ನಾವು ಭಾವ ಸ್ಟೇಜಲ್ಲಿ ಕೂಡ ಮಹಾಭಾವ ಬೇಡಿ ಭಾವ ಸ್ಟೇಜ್ ಕೂಡ ಇಲ್ಲ. ಅದೇ ರೀತಿಯಲ್ಲಿ ಭಕ್ತರನ್ನು ಕಂಡರೆ ಇದ್ದ ಪ್ರೀತಿ ಪ್ರೇಮದಿಂದ ಸ್ವಯಂ ಶ್ರೀ ಚೈತನ್ಯ ಮಹಾಪ್ರಭುಗಳೇ ಕೆಲವು ವೇಳೆ ಒಬ್ಬ ಸನ್ಯಾಸಿ ಅನುಸರಿಸುವ ನಿಯಂತ್ರಕ ತತ್ವಗಳನ್ನು ಮೀರಿ ಬಿಡುತ್ತಿತ್ತು. ಸನ್ಯಾಸಿ ಸರ್ಟನ್ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ಬೇಕು. ಆದ್ರೆ ಚೈತನ್ಯ ಮಹಾಪ್ರಭು ಅಂತ ಭಕ್ತರನ್ನು ಕಂಡರೆ ಇದ್ದ ಪ್ರೀತಿ ಪ್ರೇಮ ಸ್ವಯಂ ಚೈತನ್ಯ ಮಹಾಪ್ರಭು ಕೆಲವು ಸಾಲಿ ಸನ್ಯಾಸಿ ಅನುಸರಿಸುವ ನಿಯಂತ್ರಕ ತತ್ವಗಳನ್ನು ಮೀರಿ ಬಿಡುವುದಿತ್ತು. ಜನತೆ ದೃಷ್ಟಿಯಲ್ಲಿ ಅಂತ ನಿಯಮೋಲ್ಲಂಘನೆಗಳು ಒಳ್ಳೇದಲ್ಲ. ನೋಡಿ, ಮಾಮೂಲಿ ಜನ ದೃಷ್ಟಿಯಲ್ಲಿ ಇದೆಲ್ಲ ಒಳ್ಳೇದಲ್ಲ. ಆದ್ರೆ ಯಾರಿಗೆ ರೂಲ್ಸ್ ರೆಗ್ಯುಲೇಷನ್ಸ್? ಈಗ ನಮ್ಗೆ ರೂಲ್ಸ್ ರೆಗ್ಯುಲೇಷನ್ ಉಂಟು, ಆದ್ರೆ ಚೈತನ್ಯ ಸಾಕ್ಷಾತ್ ಕೃಷ್ಣ. ಹಾಗಾಗಿ ಅವ್ರ ರೂಲ್ಸ್ ರೆಗ್ಯುಲೇಷನ್ ಮೀರಿ ಬಿಡುವುದಿರ್ತಂತೆ. ಆದರೆ ಶ್ರೀ ಚೈತನ್ಯ ಮಹಾಪ್ರಭು ತನ್ನ ಭಕ್ತರ ಪ್ರೇಮಕ್ಕೆ ಎಷ್ಟು ಬದ್ಧರಾಗಿ
ಬಿಟ್ಟಿದ್ದೆಂದರೆ ತಾವು ಅನುಸರಿಸಬೇಕಾದ ಕೆಲವು ನಿಯಮಗಳನ್ನು ಉಲ್ಲಂಘಿಸಲು ತಯಾರಾಗಿ ಇರುತ್ತಿದ್ದಾರೆ. ನೋಡಿ, ಭಕ್ತರಿಗೋಸ್ಕರ ಆ ನಿಯಮವನ್ನು ಉಲ್ಲಂಘಿಸಲು ರೆಡಿ ಇದ್ರು. ತನ್ನ ಭಕ್ತರನ್ನು ದೂಷಿಸಿದರೂ ಅವರಿಗೆ ಭಗವಂತನಲ್ಲಿದ್ದ ಪರಿಶುದ್ಧ ಪ್ರೇಮದಿಂದಾಗಿ ಶ್ರೀಚರ್ಮಗಳು ಪರೋಕ್ಷವಾಗಿ ತಾವು ತಮ್ಮ ಭಕ್ತರ ವರ್ತನೆ ಬಹು ತೃಪ್ತನಾಗಿನೆಂಬುದಾಗಿ ಸೂಚಿಸುತ್ತಾರೆ. ನೋಡಿ, ಯಾಕಂದ್ರೆ ಭಕ್ತರಿಗೆ ಅವರ ಪರಿಶುದ್ಧ ಪ್ರೇಮ ಸೇಜಲಿದ್ದ ಕಾರಣ ತಾವು ತಮ್ಮ ಭಕ್ತರ ವರ್ತನೆ ಬಹು ತೃಪ್ತನಾಗಿದೆ ಎಂಬುದಾಗಿ ಸೂಚಿಸ್ತಾ ಇದೆ. ಹಾಗೆ ಅಲ್ಟಿಮೇಟ್ ಅಂತಂದ್ರೆ ಪ್ರೇಮ ಬರುವಾಗ ಈ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಬರುವುದಿಲ್ಲ. ಅದಕ್ಕೆ ಒಂದು ನಮ್ಮ ಗೋಲ್ ಆಫ್ ಲೈಫ್ ಅಂತಂದ್ರೆ ಕೃಷ್ಣ ಪ್ರೇಮ ಸ್ಟೇಜಿಗೆ ಹೋಗ್ಲಿಕ್ಕೆ. ಆದ್ದರಿಂದ ಶ್ಲೋಕ 27ರಲ್ಲಿ ಪ್ರಭು ಶ್ರೀ ಚೈತನ್ಯ ತಿಳಿಸುತ್ತಾರೆ, ತಮ್ಮ ಭಕ್ತರು ಸಮಾಜದ ಶಿಷ್ಟಾಚಾರಕ್ಕಿಂತಲೂ ಕೃಷ್ಣ ಪ್ರೇಮವನ್ನು ಕುರಿತಂತೆ ಹೆಚ್ಚು ಪ್ರಾಮುಖ್ಯವನ್ನು ನೀಡುತ್ತಾರೆ. ನೋಡಿ, ಹಾಗೆ ನಾವು ಮೇನ್ ಪ್ರಾಮುಖ್ಯತೆ ಯಾವುದೇ ಕೊಡಬೇಕು? ಕೃಷ್ಣ ಪ್ರೇಮ. ಹಾಗಾಗಿ ಗೋಲ್ ಆಫ್ ಲೈಫ್ ಎಂತ ಅಂದ್ರೆ, ಕೆಲವರು ಹೇಳ್ತಾರೆ ಗೋಲ್ ಆಫ್ ಲೈಫ್ ಮರಳಿ ದೇವತೆ ಮನೆಗೆ ಹೋಗುವಂಥದ್ದು. ಸರ್, ಅದು ಕೂಡ ಹೌದಾದ್ರೆ ಗೋಲ್ ಆಫ್ ಲೈಫ್ ಅದಲ್ಲ. ಗೋಲ್ ಆಫ್ ಲೈಫ್ ಎಂತಂದ್ರೆ ಕೃಷ್ಣ ಪ್ರೇಮವನ್ನು ಪಡೆಯುವಂಥದ್ದು. ಈಗ ನಾನು ಬೆಳಿಗ್ಗೆ 10ನೇ ಆಫೆನ್ಸ್ ಹೇಳ್ತೇನೆ, do not have complete faith in chanting the holy names of Lord and to maintain material attachment even after understanding so many instructions on subject matter. It is also offensive to inattentive chanting. Every devotee who claims to Vaishnava must guard against offenses in order to quickly achieve the desired success, which is Krishna Prema. Krishna Prema ನಾನು ಗೊಬ್ಬೆ ಹೊಡಿತೇನೆ. ಹಾಗಾಗಿ ನಮ್ಮ ಗೋಲ್ ಎಂತ ಅಂದ್ರೆ ಕೃಷ್ಣ ಪ್ರೇಮ ಸ್ಟೇಜಿಗೆ ಹೋಗ್ಲಿಕ್ಕೆ. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಹಾಗಾಗಿ ಇಲ್ಲಿ ಎಂತ ಹೇಳ್ತಿದ್ದಾರೆ ಚಿತ್ತಮ್ಮ ಎಂತ ತಿಳಿಸ್ತಾ ಇದ್ದಾರೆ? ತಮ್ಮ ಭಕ್ತರು ಸಮಾಜ ಶಿಷ್ಟಾಚಾರಕ್ಕಿಂತಲೂ ಕೃಷ್ಣ ಪ್ರೇಮವನ್ನು ಕುರಿತಂತೆ ಹೆಚ್ಚು ಪ್ರಾಮುಖ್ಯವನ್ನು ನೀಡುತ್ತಾರೆ. ಆಗ ನಾವು ಕೂಡ ಹಾಗೆ ಶಿಷ್ಟಾಚಾರಕ್ಕೆ ಅಲ್ಲ, ಕೃಷ್ಣ ಪ್ರೇಮಕ್ಕೆ ಪ್ರಾಮುಖ್ಯತೆ ನೀಡಬೇಕು. ನಮ್ಮಲ್ಲಿ ಅವೇಕನ್ ಆಗಿದ ಕೃಷ್ಣ ಪ್ರೇಮ ಇಲ್ಲ, ನಮ್ಮಲ್ಲಿ ಆಗ್ಲಿಲ್ಲ. ನಮ್ಮಲ್ಲಿಗೆ ನಾವು ಅನರ್ಥ ನಿವೃತ್ತಿ ಸ್ಟೇಜಲ್ಲಿ ಇರ್ತೇವೆ. ಅನರ್ಥ ನಿವೃತ್ತಿ ಕೂಡ ಅಲ್ಲ, ನಾವು ಶ್ರದ್ಧಾ, ಸಾಧು ಸಂಘ, ಭಕ್ತರ ಸಂಘದಲ್ಲಿದ್ದೇವೆ. ಭಜನ ಕ್ರಿಯೆ, ಭಜನ ಕ್ರಿಯೆ ಅಂದ್ರೆ ಟೇಕಿಂಗ್ ಇನಿಷಿಯೇಷನ್ ತೆಗೆದ ಮೇಲೆ ಅನರ್ಥ ನಿವೃತ್ತಿ, ಒಳಗಿರುವಂತ ಎಲ್ಲ ಕಪಟಗಳು ಹೊರಗೆ ಬರ್ತದೆ. ಮತ್ತೆ ನಿಷ್ಠಾ ಅಂದ್ರೆ ಫ್ರೀಡಮ್ ಫೇತ್. ಮತ್ತೆ ರುಚಿ ಅಂದ್ರೆ ಟೇಸ್ಟ್. ಮತ್ತೆ ಆಸಕ್ತಿ ಅಂದ್ರೆ ಪ್ರಿಲಿಮಿನರಿ ಲವ್ ಆಗುವ ಪ್ರಥಮ ಸ್ಟೇಜ್. ಮತ್ತೆ ಭಾವ ಅಂದ್ರೆ ಆಲ್ಮೋಸ್ಟ್ ಲವ್. ಮತ್ತೆ ಪ್ರೇಮ. ಹಾಗಾಗಿ ಜೀವನದ ಗುರಿ ಅಂತಂದ್ರೆ ಎಸ್ ಏನಕೇನ ಪ್ರಕಾರ ಬೈ ಸಮ್ ಆರ್ ಅದರ್ ಹೇಗೆ ಕೃಷ್ಣ ಪ್ರೇಮವನ್ನು ಗಳಿಸುವಂತ. ಭಕ್ತಿ ಸೇವೆಯನ್ನು ನಡೆಸಿದ ಬಗ್ಗೆ ಇಂದಿನ ಆಚಾರ್ಯರು ಕೃಷ್ಣ ಪ್ರೇಮದಲ್ಲಿ ತೀವ್ರವಾಗಿ ತಲ್ಲೀನರಾದಷ್ಟು ಸಮಾಜದ ಶಿಷ್ಟಾಚಾರ ರೀತಿ ರಿವಾಜುಗಳನ್ನು ಕುರಿತು ಲಕ್ಷಿಸಲಿಲ್ಲವೆನ್ನುವ ಅನೇಕ ದೃಷ್ಟಾಂತಗಳಿವೆ. ಇಂದಿನ ಆಚಾರ್ಯರೆಲ್ಲ ಕೃಷ್ಣ ಪ್ರೇಮದ ಬಗ್ಗೆ ತುಂಬಾ ಹೇಳಿದ್ದಾರೆ. ಹಾಗಾಗಿ ರೀತಿ ರಿವಾಜು ಏನಿಲ್ಲ, ಮೇನ್ ಅಂದ್ರೆ ಕೃಷ್ಣ ಪ್ರೇಮ. ದುರದೃಷ್ಟಕರ ಸಂಗತಿ ಅಂದರೆ ಇಲ್ಲಿಯವರೆಗೆ ನಾವು ಈ ಪ್ರಾಪಂಚಿಕ ಜಗತ್ತಿನಲ್ಲಿ ಇರುವೆವು ಅಲ್ಲಿವರೆಗೆ ಪಾಮರರ ಟೀಕೆಯನ್ನು ನಿವಾರಿಸಿಕೊಳ್ಳಲು ರೂಢ ಮೂಲವಾದ ಸಾಮಾಜಿಕ ಸಮುದಾಯವನ್ನು ಅನುಸರಿಸಲೇಬೇಕು. ನಾವು ಇಲ್ಲಿದ್ದೇವೆ, ನಾವು ಅನುಸರಿಸಬೇಕು. ಆಕ್ಚುಲಿ ಇದು ಏನೂ ಅಲ್ಲ. ಇದಕ್ಕೆ ನಾನು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಈಗ ನಾನು ನನ್ನ ರಿಲೇಟಿವ್ ಮನೆಗೆ ಹೋಗಿ ಬಂದದ್ದು ಒಂದು 5:30 ಗಂಟೆಗೆ. ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಯಾವ್ದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು ನಾನು? ಎಸ್, ಅವ್ರು ಹೇಳಿದ್ರು ನೀವು ಮದ್ವೆಗೆಲ್ಲ ಬರ್ಬೋದಾ ಅಂತ ಈ ಪ್ರಶ್ನೆ ಕೇಳಿದ್ರು. ನೀವು ಮದ್ವೆಗೆಲ್ಲ ಬರ್ಬೋದಾ, ಫಂಕ್ಷನ್ಗೆಲ್ಲ ಬರ್ಬೋದಾ? ನಾನು ಹೇಳಿದೆ ಡಿವೋಟೀಸ್ ಮದ್ವೆಗೆ ನಾವು ಹೋಗ್ತೇವೆ ಫಂಕ್ಷನ್. ಮತ್ತೆ ನಾನು ಹೇಳಿದೆ ಅವರಿಗೆ, ಯಾಕೆಂದ್ರೆ ಇದಕ್ಕೆ ರಿಲೇಟೆಡ್. ಮತ್ತೆ ಅವರಿಗೆ ನಾನು ಹೇಳಿದೆ ಎಸ್ ನಾವು ಹೋಗ್ತೇವೆ ಮದ್ವೆಗೆ, ಡಿವೋಟೀಸ್ ಇದಕ್ಕೆ ನಾವು ಹೋಗ್ತೇವೆ. ಆಕ್ಚುಲಿ ಇಫ್ ವೈಷ್ಣವ ಗೋಸ್ ಫಾರ್ ಎನಿ ಫಂಕ್ಷನ್,
then it is Krishna's blessing. ಇದು ಜನರಿಗೆ ಗೊತ್ತಿಲ್ಲ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಇದು ಅದ್ವೈತ ಆಚಾರ್ಯರು, ನಿಮ್ಗೆ ಗೊತ್ತುಂಟು. ಶ್ರೀಕೃಷ್ಣ ಚೈತನ್ಯ, ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ. ಅದ್ವೈತ ಅಂದ್ರೆ ಮಹಾವಿಷ್ಣು. ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಅದ್ವೈತ ಆಚಾರ್ಯ. ಮತ್ತೆ ಬರುವಂತ ಗದಾಧರ ಪಂಡಿತ್ ಮತ್ತೆ ವಾಸಾದಿ. ವಾಸಾದಿ ಅಂದ್ರೆ ಗದಾಧರ ಪಂಡಿತ್ ರಾಧಾರಾಣಿ, ವಾಸಾದಿ ನಾರದ ಮನೆ. ಹಾಗೆ ಅದ್ವೈತ ಆಚಾರ್ಯ ಈ ವಾಸ್ ಎ ಬ್ರಾಹ್ಮಣ ಅಸೋಸಿಯೇಷನ್ ಅಂತ ಇತ್ತು. ಆ ಬ್ರಾಹ್ಮಣ ಅಸೋಸಿಯೇಷನ್ ದವರು ಈ ವಾಸ್ ಎ ಚೇರ್ಮ್ಯಾನ್, ಅದ್ವೈತ ಆಚಾರ್ಯ. ಹಾಗೆ ಅವರ ಮನೆಯಲ್ಲಿ ಒಬ್ಬರದು ತೀರಿ ಹೋದ್ರು. ತೀರಿ ಹೋದ ಮೇಲೆ ವೈಕುಂಠ ಸಮಾರಾಧನೆ ಮಾಡ್ತೇವೆ ನಾವು. ಅದಕ್ಕೆ ಹರಿದಾಸ್ ಠಾಕೂರನ್ನು ಕರೆದ್ರು. ಹರಿದಾಸ್ ಠಾಕೂರ್ ಹೇಳಿದ್ರು, ಅದ್ವೈತ ಆಚಾರ್ಯರೇ, ನಾನು ಮ್ಲೇಚ್ಛ. ಅಂದ್ರೆ ಹರಿದಾಸ್ ಠಾಕೂರ್ ಮುಸ್ಲಿಂ ಫ್ಯಾಮಿಲಿ ಹುಟ್ಟಿದ್ರು. ನನ್ಗೆ ಊಟ ಹಾಕಬೇಡಿ, ಬ್ರಾಹ್ಮಣರಿಗೆ ಊಟ ಹಾಕಿ. ಯಾಕಂದ್ರೆ ಅವ್ರು ಬ್ರಾಹ್ಮಣ ಕಮಿಟಿದು ಈ ವಾಸ್ ಚೇರ್ಮನ್. ಅದಕ್ಕೆ ಅದ್ವೈತ ಆಚಾರ್ಯ ಹೇಳುವಂತದ್ದು, ಯು ಆರ್ ಎ ವೈಷ್ಣವ. ವೈಷ್ಣವ ಇಸ್ ಗ್ರೇಟರ್ ದೆನ್ ಬ್ರಾಹ್ಮಣ. ಮತ್ತೆ ಹೇಳ್ತಾರೆ ಅದ್ವೈತ ಆಚಾರ್ಯ, ಫೀಡಿಂಗ್ ಯು ಇಸ್ ಈಕ್ವಲ್ ಟು ಕ್ರೋರ್ಸ್ ಆಫ್ ಬ್ರಾಹ್ಮಣ. ಒಬ್ಬ ವೈಷ್ಣವನಿಗೆ ಊಟ ಹಾಕೋದು ಕೋಟಿಗಟ್ಟಲೆ ಬ್ರಾಹ್ಮಣನಿಗೆ ಊಟ ಹಾಕಿದಾಗೆ. ಹಾಗಾಗಿ ವೈಷ್ಣವನಿಗೆ ಊಟ ಹಾಕಿದ್ರೆ ತುಂಬಾ ಒಳ್ಳೇದಂತೆ. ಹಾಗೆ ಫಂಕ್ಷನ್ಗೆಲ್ಲ ಕರಿಬೇಕು ವೈಷ್ಣವರು ಹೋದ್ರೆ ಕೃಷ್ಣನ ಬ್ಲೆಸ್ಸಿಂಗ್ ಸಿಗ್ತದೆ. ಹಾಗೆ ಇಲ್ಲಿ ಕೂಡ ಎಲ್ಲಿವರೆಗೆ ನಾವು ಈ ಪ್ರಾಪಂಚಿಕ ರೂಲ್ಸ್ ರೆಗ್ಯುಲೇಷನ್ಸ್ ಯಾವುದು, ಬ್ರಾಹ್ಮಣನಿಗೆ ಊಟ ಹಾಕುವಂಥದ್ದು 13ನೇ ದಿವಸ, ಯಾವ್ದು 11ನೇ ದಿವಸ, 10ನೇ ದಿವಸ. ಆದರೆ ಇವರು ಬ್ರೇಕ್ ಮಾಡಿದ್ರು. ಯಾರು? ನಮ್ಮ ಅದ್ವೈತಾಚಾರ್ಯ. ಅದ್ವೈತಾಚಾರ್ಯ ವೈಷ್ಣವರನ್ನು ಕರೆದು, ನಾಮಾಚಾರ್ಯ ಹರಿದಾಸ್ ಠಾಕೂರನ್ನು ಕರೆದು. ಹಾಗೆ ಜಗತ್ತಿನಲ್ಲಿ ಇರುವವರೆಗೆ ಅಲ್ಲಿವರೆಗೆ ಪಾಮರ ಟೀಕೆ ನಿವಾರಿಸಿಕೊಳ್ಳಲು ರೂಢ ಮೂಲವಾದ ಸಾಮಾಜಿಕ ಸಂಪ್ರದಾಯ ಅನುಸರಿಸಬೇಕು. ಹಾಗೆ ನಾವು ಕೆಲವು ಸಾರಿ ಅನುಸರಿಸಲೇಬೇಕು. ಇದು ಶ್ರೀ ಚೈತನ್ಯ ಮಹಾಪ್ರಭುಗಳ ಆಶಯವಾಗಿದೆ. ಎಸ್, ಯಾವ್ದು ಪ್ರಶ್ನೆ ಅದರಲ್ಲಿ ಕೇಳಬಹುದು. ಹರೇ ಕೃಷ್ಣ. ಎಸ್, ನಳಿನಿ ಮಾತಾಜಿ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಸನ್ಯಾಸಿ ಮತ್ತೆ ಬ್ರಹ್ಮಚಾರಿದು ಡಿಫ್ರೆನ್ಸ್ ಹೇಳಿದ್ರಲ್ಲ, ಅವರು ಉಡೋ ಬಟ್ಟೆ ಕೂಡ ವ್ಯತ್ಯಾಸ ಇರುತ್ತಾ? ಯಾವುದು? ಸನ್ಯಾಸಿ ಮತ್ತೆ ಬ್ರಹ್ಮಚಾರಿಗಳು ಡಿಫ್ರೆನ್ಸ್ ಎಲ್ಲದ್ರಲ್ಲಿ ಇರೋ ಹಾಗೆ ಉಡುವ ಬಟ್ಟೆ ಕೂಡ ಡಿಫ್ರೆನ್ಸ್ ಇರುತ್ತಾ? ಉಡುವ ಬಟ್ಟೆ ನೋಡಿ, ಬ್ರಹ್ಮಚಾರಿ ಈಗ ಸ್ಟಾರ್ಟಿಂಗ್ ಹೇಗಂದ್ರೆ, ಈಗ ವೈಟ್ ಕೂಡ ಹಾಕ್ತಾರೆ ಬ್ರಹ್ಮಚಾರಿ, ಮತ್ತೆ ಸಾಫ್ರನ್ ಕೂಡ ಹಾಕ್ತಾರೆ ಬ್ರಹ್ಮಚಾರಿ ಬಟ್ಟೆ. ಮತ್ತೆ ಬೇರೆ ಎಲ್ಲೋ ಕೂಡ ಹಾಕ್ತಾರೆ, ಕಲರ್ ಬೇರೆ ಕಲರ್ ಕೂಡ ಉಂಟು, ಅದನ್ನು ಕೂಡ ಹಾಕ್ತಾರೆ. ಹಾಗಾಗಿ ಎಲ್ಲರೂ ನಾವು ಅಂದ್ಕೊಂಡಿದ್ದು ಸನ್ಯಾಸಿಗಳು ಮಾತ್ರ ಸಾಫ್ರನ್ ಕಲರ್ ಹಾಕ್ತಾರೆ ಅಂತ. ಇಲ್ಲ, ಅದಕ್ಕೆ ನಾನು ನಿಮ್ಗೆ ಅದು ಇದು ಮಾಡಿದ್ದು. ಸನ್ಯಾಸಿ ಅಂದ್ರೆ ದಂಡ ಇರ್ತದೆ. ಸನ್ಯಾಸಿ ಅಂದ್ರೆ ಈಗ ನಾಮನಿಷ್ಠ ಪ್ರಭುಜಿ ಅವರು ಸನ್ಯಾಸಿ ಅಂತಾನ ಸಾಫ್ರನ್ ಕಲರ್ ಹಾಕೋದು ಬ್ರಹ್ಮಚಾರಿ? ಬ್ರಹ್ಮಚಾರಿ. ಓಕೆ, ಧನ್ಯವಾದ. ಎಸ್, ಶಿವಪ್ರಸಾದ್ ಸಂಪಿಗೆ ಹರೇ ಕೃಷ್ಣ ಹೇಳಿ. ಪ್ರಭು, ನೀವು ಹೇಳ್ತಾ ಇದ್ರಿ ನಮ್ಮಲ್ಲಿ ಬಂದಿದ್ದವರು ಭಕ್ತಿ ಇದು ಎಲ್ಲ ಶಿಷ್ಟಾಚಾರಗಳು ಹೇಳಿದ್ಮೇಲೆ ಅವರು ಬಿಟ್ಟೋದ್ರು ಅಂದ್ರೆ ಏನ್ ಅರ್ಥ ಪ್ರಭು ಅದು? ಯಾವುದು? ನಿಮ್ಮಲ್ಲಿ ಕೆಲವರು ಡಿವೋಟೀಸ್ ಬಂದಿದ್ರು ಅಂದ್ರಲ್ಲ, ಡಿವೋಟೀಸ್ ಆಗೋದಕ್ಕೆ ಹೆಂಗ್ ಇವರು ಅವ್ರನ್ನೆಲ್ಲ ಬಿಟ್ಟೋದ್ರು ಅಂತ ಹೇಳಿದ್ರಲ್ಲ, ಅದು ಏನು ಅಂತ ಅರ್ಥ ಆಗ್ಲಿಲ್ಲ ನೋಡಿ. ಎಂತ ಅಂದ್ರೆ, ಹೇಗೆ ಅಂದ್ರೆ, ಡಿವೋಟಿ ಪ್ರಭುಪಾದ ಇರುವಂತದ್ದು, ಭಕ್ತರ ಸಂಘದಲ್ಲಿ ಇರುವಂತದ್ದು, ಇದು ತುಂಬಾ ಕಷ್ಟದ ಕೆಲಸ. ಪ್ರಭುಪಾದ ಹೇಳುವಂತ ಪ್ರಭು ರಿಕ್ವೆಸ್ಟ್ ಮಾಡ್ತಾರೆ, ಎಂಥದೇ ಕಷ್ಟ ಬಂದರೂ ಕೂಡ ಭಕ್ತರ ಸಂಘದಿಂದ ಆಚೆ ಹೋಗಬೇಡಿ. ಭಕ್ತರ ಸಂಘದಿಂದ ಆಚೆ ಹೋಗುದು ಯಾಕೆ? ಯಾವಾಗ ಅಂದ್ರೆ
ಅಹಂಕಾರ ಬಂದಾಗ ಎಸ್ ನಾನು ಸರಿ, ಆಗ ನಾವು ಕೇಳಲಿಕ್ಕೆ ರೆಡಿ ಇರುವುದಿಲ್ಲ. ಯಾವಾಗ ಒಬ್ಬ ತಗ್ಗಿ ಬಗ್ಗಿ ಎಸ್ ನಮ್ರದಲ್ಲಿ ಅವ ಇರ್ಲಿಕ್ಕೆ ರೆಡಿ ಇರ್ತಾನೆ. ಹಾಗಾಗಿ ಸುಲಭದ ಕೆಲಸ ಅಲ್ಲ. ಮತ್ತೆ ಇನ್ನೊಂದು ವಿಷಯ, ಭಕ್ತಿ ಮಾಡುವಂಥದ್ದು ಸುಲಭದ ಕೆಲಸ ಅಲ್ಲ. ಮಾಯೆ ಪವರ್ಫುಲ್ ಉಂಟು. ಹಾಗೆ ಪ್ರಭು ಹೇಳ್ತಾರೆ, ಮೀನ್ ಎಂತಂದ್ರೆ ಭಕ್ತರ ಸಂಘದಲ್ಲಿ ಇರ್ಬೇಕಂತೆ. ನಮ್ಮಲ್ಲಿ ತುಂಬಾ ಫಾಲ್ಸ್ ಇರ್ತದೆ. ಫಾಲ್ಸ್ ಇದ್ರೂ ಕೂಡ ಎಂತಾಗ್ತದೆ, ಭಕ್ತರ ಸಂಘದಲ್ಲಿದ್ದ ಕಾರಣ ಅದು ವಾಶಪ್ ಆಗ್ತಾ ಹೋಗ್ತದೆ. ಹಾಗಾಗಿ ಎಲ್ಲರಿಗೆ ಇರ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಮೈಂಡ್ ಹೇಳ್ತಾ ಇರ್ತದೆ ನಾನು ಸರಿ ನಾನು ಸರಿ, ಆಗ ನಾವು ಬಿಟ್ಟು ಹೋಗುವಂಥದ್ದು ಈ ರೀತಿ. ಎಸ್, ದೊಡ್ಡ ತಪಸ್ಯ. Yes, Hare Krishna Prabhuji, people will go to marriages, give their blessings, then also nowadays there are more amount of divorce. Why Prabhuji? Blessings are precious, right Prabhuji? ನೋಡಿ ಹೇಗೆ ಅಂದ್ರೆ, ಫಸ್ಟಿಗೆ ಡೈವರ್ಸ್ ಯಾಕೆ ಅಂದ್ರೆ ನಾವು ಪಾಶ್ಚಾತ್ಯ ದೇಶವನ್ನು ಫಾಲೋ ಮಾಡ್ತಾ ಇದ್ದೇವೆ. ನಮ್ಮ ಎಜುಕೇಶನ್ ಸಿಸ್ಟಮ್ ಆಗಿ ಉಂಟು. ನಾವು ಮಕ್ಕಳಿಗೆ ಮನೆಯಲ್ಲಿ ಟ್ರೈನಿಂಗ್ ಕೊಡ್ತಾ ಇಲ್ಲ. ನಾವು ಕಸಾಯಿಖಾನೆ ಕಳಿಸ್ತಾ ಇದ್ದೇವೆ ಸೋಕಾಲ್ಡ್ ಎಜುಕೇಶನ್ ಹೆಸರಲ್ಲಿ. ನಾವು ಟೋಟಲಿ ಎಂತ ಹೇಳುವಂಥದ್ದು, ಮಕ್ಕಳನ್ನು ಹೇಗೆ ಬೆಳೆಸಬೇಕು ಇದೆಲ್ಲ ಗೊತ್ತಿಲ್ಲ ನಮಗೆ. ಹಾಗಾಗಿ ಮಕ್ಕಳದು ಕೂಡ ಮಿಸ್ಟೇಕ್ ಅಲ್ಲ, ನಮ್ದು ಕೂಡ ಮಿಸ್ಟೇಕ್. ಟೋಟಲಿ ಪಾಶ್ಚಾತ್ಯ ದೇಶವನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ. ಹೇಗೆಂದ್ರೆ ಪ್ರಭುಪಾದ್ 1970s ಅಲ್ಲಿ ಹೇಳುವಂಥದ್ದು, ಹೇಗಂದ್ರೆ ಪ್ರಭುಪಾದ್ ಹೇಳುವಂಥದ್ದು, ಇನ್ ಯುವರ್ ಕಂಟ್ರಿ ದೇರ್ ಆರ್ ಮೋರ್ ಡೈವರ್ಸ್ ರೇಟ್ಸ್, whereas in our country there is no, ಆಗ ಇರಲಿಲ್ಲ ಡೈವರ್ಸ್ ರೇಟ್. ಡೈವರ್ಸ್ ಪ್ರಾಕ್ಟಿಕಲಿ ಕಡಿಮೆ ಇರಲೇ ಇಲ್ಲ. ಹಾಗೆ ಇದು ಯಾಕೆ ಅಂದ್ರೆ ನಾವು ಈ ಸೋಕಾಲ್ಡ್ ಸೈನ್ಸ್, ಸೋಕಾಲ್ಡ್ ಎಜುಕೇಶನ್ ಇದನ್ನು ನಾವು ಎಷ್ಟು ಜಾಸ್ತಿ ಒಳಗೆ ಹೋಗ್ತೇವೆ ಅಷ್ಟು ಈ ರೀತಿ ಆಗ್ತದೆ. ಹಾಗೆ ನಮ್ಮ ನಿಜವಾದ ವೇದಿಕ್ ಸೈನ್ಸ್ ಅನ್ನು ಫಾಲೋ ಮಾಡಬೇಕು. ಮತ್ತೆ ಎಂತಂದ್ರೆ ಮನೆಯ ಮೊದಲ ಪಾಠಶಾಲೆ, ತಂದೆ ತಾಯಿ ಮೊದಲ ಗುರು, ಮತ್ತೆ ನಾವು ಕೃಷ್ಣ ಪ್ರಜ್ಞೆಯನ್ನು ಅಳವಡಿಸಬೇಕು. ಇಲ್ಲದಿದ್ರೆ ಈ ರೀತಿಯೆಲ್ಲ ಆಗ್ತದೆ. ಎಸ್, ಗೀತಾ ಮೋಹನ್ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ ಕ್ಲಾಸ್ ಇತ್ತು. ನಿಮ್ದು ಕ್ಲಾಸ್, ಸಾರಿ ಓಕೆ ಸಾರಿ. ಹರೇ ಕೃಷ್ಣ, ದಯವಿಟ್ಟು